ಎಸ್ ವೀಕ್ಷಕರೇ, VIP ಲಾಂಚ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮುಂಚಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಈ ಪ್ರದೇಶದ ಅತಿ ಹಿರಿಯ ಅಂತ ಹೇಳಿದರೆ ಅತಿ ಹೆಚ್ಚು ಬಾರಿ ಪಾರ್ಲಿಮೆಂಟಿಗೆ ರೆಪ್ರೆಸೆಂಟ್ ಮಾಡಿರುವಂಥ ಆಸ್ಕರ್ ಫರ್ನಾಂಡಿಸ್ ಅವರು ನಮ್ಮೊಂದಿಗಿದ್ದರು. ಈ ಸಂಚಿಕೆಯಲ್ಲಿ ಅತಿ ಕಿರಿಯ ವಯಸ್ಸಿನಲ್ಲಿ MLA ಆದಂಥ ಸುನಿಲ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಸರ್, ತಮಗೆ ಸ್ಪಂದನವಾಯಿಂದ ಸ್ವಾಗತ. ಈಗ ತಮ್ಮ ಬಗ್ಗೆ ಒಂದು ಚಿಕ್ಕ ಒಂದು ಮಾಂಟೇಜನ್ನು ಮಾಡಿದ್ದೇವೆ, ಅದನ್ನು ನೋಡಿ ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ. ಸುನಿಲ್ ಕುಮಾರ್ ಉಡುಪಿ, ಕರಾವಳಿ ಸೇರಿದಂತೆ ಕರ್ನಾಟಕದಾದ್ಯಂತ ಚಿರಪರಿಚಿತವಾಗಿರುವ ಹೆಸರು. ಬಾಲ್ಯದ ದಿನಗಳನ್ನ ಕಾಫಿನಾಡಾದ ಚಿಕ್ಕಮಗಳೂರಲ್ಲಿ ಕಳೆದರೆ ಸಂಘಟನಾತ್ಮಕ ಚಟುವಟಿಕೆಗೆ ತೊಡಗಿಕೊಂಡಿದ್ದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಮೂಲಕ. ಧರ್ಮ, ರಾಷ್ಟ್ರಭಕ್ತಿಯ ಪ್ರತೀಕವಾಗಿದ್ದಂತಹ ಸುನಿಲ್ ಕುಮಾರ್ ಆ ಬಳಿಕ ತನ್ನ ಸಾಮಾಜಿಕ ಜೀವನದಲ್ಲಿ ಹಿಂತಿರುಗಿ ನೋಡಿದವರಲ್ಲ. ಭಜರಂಗದಳದ ಜಿಲ್ಲಾ ಸಂಚಾಲಕರಿಂದ ಪ್ರಾರಂಭವಾಗಿ ರಾಜ್ಯ ಮಟ್ಟದ ನಾಯಕರಾಗಿ ಸಂಘಟನೆಯನ್ನ ಬೆಳೆಸಿದವರು. ರಾಜ್ಯ ಸಂಚಾಲಕರಾಗಿದ್ದಂತಹ ಸಂದರ್ಭ ದತ್ತಪೀಠದ ಹೋರಾಟವನ್ನ ಪ್ರಾರಂಭಿಸಿ ರಾಜ್ಯದಾದ್ಯಂತ ಸಂಚಲನ ಮೂಡಿಸಿದ್ರು. ಸಂಘ ಪರಿವಾರದ ಸೂಚನೆಯಂತೆ ಸುನಿಲ್ ಕುಮಾರ್ ರಾಜಕೀಯಕ್ಕೆ ಇಳಿದಿದ್ದು 2004ರಲ್ಲಿ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯ ಶಿಷ್ಯ ಗೋಪಾಲ ಭಂಡಾರಿಯವರನ್ನ ಪ್ರಥಮ ವಿಧಾನಸಭಾ ಚುನಾವಣೆಯಲ್ಲೇ ಸೋಲಿಸಿ ಕಾರ್ಕಳ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದವರು. ಚುನಾವಣೆಯಲ್ಲಿ ಸೋಲನ್ನ ಕಂಡ್ರೂ ಸಾರ್ವಜನಿಕರೊಂದಿಗೆ ನಿಕಟ ಸಂಪರ್ಕ ಇರಿಸಿಕೊಂಡು 2013ರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಜಯಗಳಿಸಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ಪಕ್ಷವನ್ನ ಪ್ರಬಲಗೊಳಿಸುವ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ಯುವ ಮೋರ್ಚಾದ ನೇತೃತ್ವವನ್ನ ವಹಿಸಿಕೊಂಡು ರಾಜ್ಯದಾದ್ಯಂತ ಪಕ್ಷವನ್ನ ಬೆಳೆಸಿ ಯುವಕರಲ್ಲಿ ರಾಜಕೀಯದ ಆಸಕ್ತಿಯನ್ನ ಬೆಳೆಸಿದವರು. ಸುನಿಲ್ ಕುಮಾರ್ ಕಾರ್ಕಳದ ಶಾಸಕರಾಗಿ ಅನೇಕ ಜನಮೆಚ್ಚುಗೆಯ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಇದರಲ್ಲಿ ಪ್ರಮುಖವಾದದ್ದು ಉದ್ಯೋಗ ಮೇಳ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಸುಮಾರು 5,000 ಯುವ ಜನರಿಗೆ ಉದ್ಯೋಗವನ್ನ ಕಲ್ಪಿಸುವ ಮಹತ್ ಕಾರ್ಯವನ್ನ ನೆರವೇರಿಸಿದ್ದಾರೆ. ಈ ಬಾರಿ ಸುನಿಲ್ ಕುಮಾರ್ ತನ್ನ ಸಾಮಾಜಿಕ ಕಳಕಳಿಯಿಂದ ಆಯೋಜಿಸಿದ ಇನ್ನೊಂದು ಕೆಲಸ ಪರಿಸರ ಉತ್ಸವ. ಪ್ರಸ್ತುತ ಕಾರ್ಕಳದ ಶಾಸಕರಾಗಿರುವ ಸುನಿಲ್ ಕುಮಾರ್ ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾರೆ. ಇಂತಹ ಅಪೂರ್ವ ವ್ಯಕ್ತಿತ್ವವನ್ನ ಹೊಂದಿರುವ ಸುನಿಲ್ ಕುಮಾರ್ ಇವರಿಂದ ಇನ್ನಷ್ಟು ಒಳ್ಳೆಯ ಕಾರ್ಯಗಳು, ಸಾಮಾಜಿಕ ಚಿಂತನೆಗಳು ಮೂಡಿಬರಲಿ ಅನ್ನೋದು ನಮ್ಮ ಆಶಯ. ಚುನಾವಣೆ ಫಲಿತಾಂಶ ಬಂದ ನಂತರ ಅತ್ಯಂತ ಸಂತೋಷ ನಮಗೆಲ್ಲರಿಗೂ ಕೂಡ. ಟಿವಿ ಮಾಧ್ಯಮಗಳಲ್ಲಿ ಕಾರ್ಕಳದಲ್ಲಿ 20ಕ್ಕೆ 10, 19 ಸ್ಥಾನಗಳು, 5ಕ್ಕೆ 5 ಸ್ಥಾನಗಳು ಗೆದ್ದಿದೆ ಅಂತಂದಾಗ ರಾಜ್ಯದ ಎಲ್ಲ ಕಡೆಗಳಿಂದನೂ ಕೂಡ ನಮಗೆ ಫೋನ್ ಬರ್ತಾ ಇದ್ರು. ನಮ್ಮ ಕಾರ್ಯಕರ್ತರು ಫೋನ್ ಮಾಡ್ತಾ ಇದ್ರು, ಪಕ್ಷದ ಹಿರಿಯರು ನಮಗೆ ಫೋನ್ ಮಾಡ್ತಾ ಇದ್ರು. ಒಂದು ಅಭೂತಪೂರ್ವವಾದಂತ ಜಯ ಗಳಿಸಿದ್ದೀರಿ, ಏನು ಮಂತ್ರ ಮಾಡಿದೀಯಾ ಅಂತ ಕೇಳಿದ್ರು ನನಗೆ. ನಾನು ಅವತ್ತು ಹೇಳಿದ್ದೆ, ಇವತ್ತು ಮತ್ತೆ ಹೇಳ್ತೇನೆ, ನಾವು ಮಾಡಿದ್ದು 2 ಮಂತ್ರ. ಒಂದು ಹಿಂದುತ್ವ, 2ನೇದು ಅಭಿವೃದ್ಧಿ. ಈ 2 ಮಂತ್ರಗಳಿಂದ ಯಾವತ್ತೂ ಕೂಡ ಹಿಂದೆ ಬರಲಿಲ್ಲ. ನಾವು 2004ರಲ್ಲಿ ಹಿಂದುತ್ವ ಮತ್ತು ಅಭಿವೃದ್ಧಿಯನ್ನು ಇಟ್ಕೊಂಡೇ ನಮ್ಮ ಓಟವನ್ನು ಆರಂಭ ಮಾಡಿದ್ವಿ. 2004ರಿಂದ 2016ರ ತನಕದ ಈ 11 ವರ್ಷಗಳಲ್ಲಿ 2 ಮಂತ್ರಗಳನ್ನು ಇಟ್ಟುಕೊಂಡು ನಾವು ಇವತ್ತಿಗೂ ಕೂಡ ಓಟವನ್ನು ಮುಂದುವರಿಸ್ತಾ ಇದ್ದೇವೆ. ನಾವು ಗೆಲ್ಲಬೇಕು ಅನ್ನುವ ಕಾರಣಕ್ಕೋಸ್ಕರ ನಮ್ಮ ದಾರಿಯ ಪಥವನ್ನು ಬದಲು ಮಾಡಿಕೊಳ್ಳಿಲ್ಲ. ಅಧಿಕಾರವನ್ನು ಹಿಡಿಬೇಕು ಅನ್ನುವ ಕಾರಣಕ್ಕೆ
ಇನ್ಯಾವುದೋ ಹೊಸ ಮಂತ್ರದ ಜಪವನ್ನು ಕೂಡ ನಾವು ಮಾಡಲಿಲ್ಲ. ಅವತ್ತೂ ಕೂಡ ಹಿಂದುತ್ವವನ್ನು ಹೇಳಿದ್ವಿ, ಅವತ್ತೂ ಕೂಡ ಅಭಿವೃದ್ಧಿಯನ್ನ ಹೇಳಿದ್ವಿ. ಇವತ್ತೂ ಕೂಡ ನಮಗೆ ಗೆಲುವಿಗೆ ನಮಗೆ ಜನ ರಕ್ಷಣೆಯನ್ನ ಕೊಟ್ಟಿದ್ದು ಹಿಂದುತ್ವ ಮತ್ತು ಅಭಿವೃದ್ಧಿಯೇ. ಮುಂದಿನ ಎಲ್ಲ ಚುನಾವಣೆಗಳಲ್ಲೂ ಕೂಡ ಇದೇ ಎರಡು ಮಂತ್ರಗಳನ್ನು ಇಟ್ಟುಕೊಂಡು ಮತ್ತೆ ನಾವು ಜನರ ಬಳಿಗೆ ಹೋಗ್ತೇವೆ, ಮತ್ತೆ ಗೆದ್ದು ಬರ್ತೇವೆ ಎನ್ನುವಂತ ವಿಶ್ವಾಸ ನನಗಿದೆ. ಎಸ್ ವೀಕ್ಷಕರೇ, ಇದು ನಮ್ಮ ಸುನಿಲ್ ಕುಮಾರ್ ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಸುನಿಲ್ ಕುಮಾರ್ ಅವರ ಬಗ್ಗೆ ಯಾವುದೇ ರೀತಿ ರಾಜಕೀಯ ಪ್ರಶ್ನೆಗಳಕ್ಕಿಂತ ಹೆಚ್ಚಾಗಿ ವಿಭಿನ್ನವಾದಂಥ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಯೋಚನೆ ಮಾಡಿದ್ದೀವಿ. ಸರ್, ಮೊದಲಿಗೆ ತಮ್ಮ ರಾಜಕೀಯ ಜೀವನದ ಪ್ರಾರಂಭಕ್ಕಿಂತ ಮುಂಚಿನ ವಿಷಯಗಳು ಅಂತ ಹೇಳಿದರೆ ಶಕ್ತಿ ಜಿಮ್ ಅಂತ ಕೇಳಿದ್ದೆ. ಈ ಜಿಮ್ಮಿಂದ ತಮ್ಮ ಪ್ರಥಮ ಉದ್ಯೋಗ ಪ್ರಾರಂಭ ಆಯಿತು ಅಂತ ಹೇಳಿ, ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಪ್ರಥಮ ಉದ್ಯೋಗ ಶಕ್ತಿ ಜಿಮ್ಮಿಂದ ಏನು ಆರಂಭ ಆಗಿದ್ದಲ್ಲ, ಅದಕ್ಕಿಂತ ಮುಂಚೆ ಬೇರೆ ಬೇರೆ ಉದ್ಯೋಗಗಳ ಪ್ರಯತ್ನಗಳು ನಡೆದಿತ್ತು. ನಾನು ಬಜರಂಗ ದಳದ ಜಿಲ್ಲಾ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಚಿಕ್ಕಮಗಳೂರಿನಲ್ಲಿ ಯುವಕರನ್ನು ದೊಡ್ಡ ಪ್ರಮಾಣದಲ್ಲಿ ಒಂದು ಕಡೆ ಸೇರಿಸಬೇಕು, ಆ ಮುಖಾಂತರ ನಮ್ಮೆಲ್ಲ ಚಟುವಟಿಕೆಗಳಿಗೆ ಒಂದು ನೇತೃತ್ವವನ್ನು ಕೊಡಬೇಕು ಅನ್ನೋಂಥ ಆಲೋಚನೆಗಳು ಪ್ರತಿ ಹಂತಗಳಲ್ಲೂ ಕೂಡ ಮಾಡ್ತಾ ಇದ್ವಿ. ಹಾಗಾಗಿ ಯುವಕರೆಲ್ಲರನ್ನೂ ಕೂಡ ಒಂದು ಕಡೆ ಎಲ್ಲರೂ ಸೇರಿಸಬೇಕು ಅಂತಾದಾಗ ಅದಕ್ಕೆ ಯಾವ್ದಾರು ಒಂದು ಕೇಂದ್ರ ಬೇಕು. ಉದ್ಯೋಗವೂ ಕೂಡ ನಮ್ಮ ಜೊತೆಗೆ ಪ್ರಬಲವಾಗಿಲ್ಲದಂಥ ಸಂದರ್ಭದಲ್ಲಿ ಉದ್ಯೋಗವೂ ಆಗುತ್ತೆ, ಸಾಮಾಜಿಕ ಚಟುವಟಿಕೆಗಳಿಗೆ ನೇತೃತ್ವವೂ ಕೊಡಲಿಕ್ಕಾಗುತ್ತೆ ಅನ್ನೋ ಕಾರಣಕ್ಕೆ ಚಿಕ್ಕಮಗಳೂರಿನಲ್ಲಿ ಒಂದು ಪಾಲುದಾರಿಕೆಯಲ್ಲಿ ಶಕ್ತಿ ಜಿಮ್ ಅನ್ನುವಂಥ ಒಂದು ಜಿಮ್ಮನ್ನು ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ತುಂಬ ಯಶಸ್ಸನ್ನು ಕೂಡ ಕಂಡ್ವಿ. ನಾವು 100 ಜನ ಯುವಕರು ಆ ಕೇಂದ್ರಕ್ಕೆ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಬಂದಂಥ ಯುವಕರು ನಮ್ಮ ಸಂಘಟನೆಯಲ್ಲಿ ಜೋಡಿಸ್ಲಿಕ್ಕೆ ಪ್ರಾರಂಭ ಆದರು. ಸಣ್ಣ ಪ್ರಮಾಣದಲ್ಲಿ ಆದಾಯವೂ ಕೂಡ ವೃದ್ಧಿ ಆಯಿತು. ಎರಡು ಜೊತೆಯಲ್ಲಿ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ನಿರ್ಮಾಣ ಆದಂಥ ಸಂಸ್ಥೆ ಅದು. ನಿಶ್ಚಿತವಾಗಿ ಅದರಲ್ಲಿ ಸ್ವಲ್ಪ ಯಶಸ್ಸನ್ನು ಕೂಡ ಕಂಡಿದ್ದೆ ನಾನು. ಸರ್, ಈಗಲೂ ಇದೆಯಾ ಅದು ಶಕ್ತಿ ಜಿಮ್? ಇಲ್ಲ, ಕ್ಲೋಸ್ ಆಗಿದೆ ಈಗ. ಕ್ಲೋಸ್ ಆಗಿದೆ. ಸರ್, ಶಕ್ತಿ ಜಿಮ್ಮಿನ ನಂತರ ತಾವು ಮಾಡಿರುವಂಥ ಯಾವುದಾದ್ರೂ ಉದ್ಯಮ ನಿಮಗೆ ನೆನಪಾಗತ್ತಾ? ಯಾವುದಾದ್ರೂ ಹೇಳುವಂಥ ಉದ್ಯಮ? ತುಂಬ ನಿಶ್ಚಿತವಾಗಿ ಆದಾಯದ ಮೂಲವನ್ನು ಕಂಡುಕೊಳ್ಬೇಕು ಅಂತೇಳಿ 10 ಪ್ರಯೋಗಗಳನ್ನು ಮಾಡಿದ್ದೇನೆ. ನಿಮ್ಮ ಥರ ಯಶಸ್ವಿ ಆಗಲಿಲ್ಲ ನಾನು, ಆದರೆ ಪ್ರಯೋಗಗಳು ತುಂಬ ನಡೆದಿತ್ತು. ಆರಂಭದಲ್ಲಿ ನನ್ನ ಡಿಗ್ರಿ ವಿದ್ಯಾಭ್ಯಾಸ ಮುಗಿದ ನಂತರ ಚಿಕ್ಕಮಗಳೂರಿನ ಎಲ್ಲ ಕಾಫಿ ಎಸ್ಟೇಟ್ಗಳಿಗೆ ಕಾಪರ್ ಸಲ್ಫೇಟನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಪರ್ ಸಲ್ಫೇಟ್ನ ಬಿಸ್ನೆಸ್ಸನ್ನು ಮಾಡಿದ್ವಿ. ಅದಾದ ನಂತರ ಬೇವಿನ ಎಣ್ಣೆಯನ್ನು ಕೊಡಬೇಕು ಅಂತೇಳಿ ಆ ಸ್ಪ್ರೇಯನ್ನು ಮಾಡುವಂಥದ್ದಕ್ಕೆ ಡಬ್ಬಗಳನ್ನು ಹೊತ್ಕೊಂಡು ಎಲ್ಲ ಎಸ್ಟೇಟ್ಗಳಿಗೆ ನಾವು ಅದನ್ನು ಕೊಡ್ತಾಯಿದ್ವಿ. ಈ ರೀತಿ ಬೇರೆ ಬೇರೆಗಳನ್ನು ಮಾಡ್ತಾಯಿದ್ವಿ. ನಂತರ ಆಗಾಗ ಬಂದು ಹೋಗುವಂಥ ಚೈನ್ ಲಿಂಕಿನ ಬಿಸ್ನೆಸ್ಗಳೇನಿದೆ, 3 ಜನರನ್ನು ಮಾಡಿದರೆ 6 ಜನ ಆಗುತ್ತೆ, 6 ಜನ ಮಾಡಿದರೆ 10 ಜನ ಆಗುತ್ತೆ, ಆ ಥರ ಬಿಸ್ನೆಸ್ಗಳಲ್ಲೂ ಕೂಡ ತುಂಬ ಕಡೆ ತೊಡಗಿಸ್ಕೊಂಡಿದ್ವಿ. ಪಟಾಕಿ ಬಿಸ್ನೆಸ್ಸನ್ನು ಕೂಡ ನಾನು ಮಾಡಿದ್ದೆ. ದೀಪಾವಳಿಯ ಸಂದರ್ಭದಲ್ಲಿ 6 ದಿನ 7 ದಿನಗಳ ಕಾಲ ಪಟಾಕಿ ಅಂಗಡಿಗಳನ್ನು 3 ವರ್ಷಗಳ ಕಾಲ ಮಾಡುವಂಥ ಪಟಾಕಿ ಅಂಗಡಿಗಳನ್ನು ಕೂಡ ನಾನು ಮಾಡಿತ್ತು. ಈ ರೀತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಯಾ ಕಾಲಕ್ಕೆ ತಕ್ಕಂತೆ ಬೇರೆ ಬೇರೆ ಉದ್ಯಮಗಳನ್ನು ಮಾಡುವಂಥ ಪ್ರಯತ್ನ, ಸಣ್ಣ ಪ್ರಮಾಣದಲ್ಲಿ ಅವತ್ತಿನ ಜೀವನವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನಗಳು ಕೂಡ ನಡೆದಿತ್ತು. ಸರ್, ಚಿಕ್ಕಮಗಳೂರಿಗಿಂತ ಮುಂಚೆ ತಾವು ಸಾಗರದಲ್ಲಿದ್ರಿ, ಶಿಕಾರಿಪುರದಲ್ಲಿದ್ರಿ, ಇದಕ್ಕೆ ಕಾರಣ ಏನು ಸರ್? ನನ್ನ ತಂದೆ ಸರ್ಕಾರಿ ನೌಕರರಾಗಿ, ಉಪನ್ಯಾಸಕರಾಗಿ, ಪ್ರಾಂಶುಪಾಲರಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಹಾಗಾಗಿ ನನ್ನ ಪ್ರಾಥಮಿಕ ಶಿಕ್ಷಣ ಚಿಕ್ಕಮಗಳೂರಿನಲ್ಲಿ ಆಗಿದ್ದು. ಹೈಸ್ಕೂಲಿನ ಶಿಕ್ಷಣ ಶಿಕಾರಿಪುರದ ಹಿತ್ಲಾ ಅನ್ನುವಂಥ ಒಂದು ಗ್ರಾಮದಲ್ಲಾಯಿತು. ನಂತರ ಡಿಗ್ರಿಯ ಮೊದಲನೇ ವರ್ಷ ಸಾಗರದಲ್ಲಿ ಮಾಡಿದೆ ಮತ್ತು ಡಿಗ್ರಿಯ ಕೊನೆಯ 2 ವರ್ಷ ಚಿಕ್ಕಮಗಳೂರಲ್ಲಿ ನಾನು ಮಾಡಿದೆ. ಅದರಲ್ಲಿ ಶಿಕಾರಿಪುರದಲ್ಲಿ ಒಂದು ಸನ್ನಿವೇಶ ಯಾರೋ ಒಬ್ಬರು ಹೇಳಿದರು, ತಾವು 1989ರಲ್ಲಿ ಯಡಿಯೂರಪ್ಪನವರಿಗೋಸ್ಕರ ಸುಮಾರು 100 ಕಿಲೋಮೀಟರ್ ಸೈಕಲನ್ನು ಓಡಿಸಿ ಪ್ರಚಾರವನ್ನು ಮಾಡ್ತಾ ಇದ್ರಿ ಅಂತ ಹೇಳಿ. ಈ ರೀತಿಯ ಚಟುವಟಿಕೆಗಳಿಗೆ ಭಾಗಿಯಾಗಬೇಕು ಅಂತ ಯಾಕೆ ಆಲೋಚನೆ ಬಂತು ತಮಗೆ? ಅಲ್ಲ, ಒಂದು ಮೂಲತಃ RSSನ ಸ್ವಯಂ ಸೇವಕ. ನಾನು ಸಂಘದ ಶಾಖೆಗಳನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಚಟುವಟಿಕೆಯನ್ನು ಮಾಡ್ತಾ ಇದ್ದಂಥ ಅವತ್ತಿನ ಒಬ್ಬ ವಿದ್ಯಾರ್ಥಿ ಹೈಸ್ಕೂಲ್ಗಳಲ್ಲಿ.
ಚುನಾವಣೆಗಳು ಸಹಜವಾಗಿ ಬಂದಾಗ ನಾವು ಸಣ್ಣ ಪ್ರಮಾಣದಲ್ಲಿ ಹುಡುಗರ ಗುಂಪು, ಅವತ್ತಿನ ಹೈಸ್ಕೂಲ್ ಹುಡುಗರು ಅಂತಂದರೆ 9-10ನೇ ಕ್ಲಾಸಿನ ಹುಡುಗರು 30-40 ಜನ ಸೇರಿಕೊಂಡು ಘೋಷಣೆಗಳನ್ನು ಕೂಗ್ಕೊಳ್ತಾ ಸೈಕಲಲ್ಲಿ ಯಡಿಯೂರಪ್ಪನವ್ರಿಗೆ ಪ್ರಚಾರ ಮಾಡಿದ್ವಿ. ಯಾವುದೇ ಪಕ್ಷದ ಹಿರಿಯರ ಸೂಚನೆಯೂ ಇರಲಿಲ್ಲ, ನಮ್ಮ ಖುಷಿಗೋಸ್ಕರ ನಾವು ಮಾಡಿದಂಥ ಸಂಗತಿ. ಯಡಿಯೂರಪ್ಪನವ್ರಿಗೆ ಇವತ್ತಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ ಅದು ನಾವು ಮಾಡಿದ್ದೀವಿ ಅಂತ. ಅಂದರೆ 100 ಕಿಲೋಮೀಟರ್ ಶಿಕಾರಿಪುರದಲ್ಲಿ ಸೈಕಲ್ ಹೊಡೆದಿದ್ವಿ 1.5 ದಿನಗಳ ಕಾಲ. ಎಲ್ಲೋ ದೇವಸ್ಥಾನದಲ್ಲಿ ರಾತ್ರಿ ಮಲಗಿ ಬೆಳಿಗ್ಗೆ ಮತ್ತೆ ಎದ್ದು ಸೈಕಲ್ ಹೊಡ್ಕೊಂಡು ಹೋಗಿದ್ವಿ. ನಮಗೇನಿತ್ತು ಅಂತಂದ್ರೆ ನಾವು ಸೈಕಲ್ ಆ ರೀತಿ ಪ್ರವಾಸ ಮಾಡಿದ್ರಿಂದನೇ ಯಡಿಯೂರಪ್ಪನವ್ರು ಗೆದ್ರು ಅಂತ ಭ್ರಮೆ ಅವತ್ತಿತ್ತು. ಅದರಿಂದನೇ ಗೆದ್ದಿದ್ದಲ್ಲ, ಆದರೆ ನಮ್ಮ ಪ್ರಯತ್ನ ನಡೆದಿತ್ತು ಅಂತ. ಆಸಕ್ತಿಗಳು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಅವತ್ತಿಂದನೇ ನಿರ್ಮಾಣ ಆಗಿತ್ತು ನಮಗೆ. ಅಲ್ಲಿಂದ ಪ್ರಾರಂಭ ಆದಂಥ ತಮ್ಮ ಸಾಮಾಜಿಕ ಜೀವನ ABVPಗೆ ಮುಂದುವರಿತು ಅಂತ ಕಾಣುತ್ತೆ. ಅದಾದ ನಂತರ PUCಯನ್ನು ಕೂಡ ಅಲ್ಲೇ ನಾನು ಮಾಡಿದ್ದು. ಆಗ ಸಹಜವಾಗಿ ಕಾಶ್ಮೀರದ ಹೋರಾಟ ನಮಗೆ ಭಾವನಾತ್ಮಕವಾಗಿ ನಮ್ಮೆಲ್ಲರನ್ನು ಕೂಡ ಸೆಳೆದಂಥ ಹೋರಾಟ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ನೇತೃತ್ವದಲ್ಲಿ 90-91ರಲ್ಲಿ ಕಾಶ್ಮೀರ್ ಚಲೋ ಕಾರ್ಯಕ್ರಮವನ್ನು ಕೊಟ್ಟಿತ್ತು. ಸುಮಾರು 1 ಲಕ್ಷ ಜನ ವಿದ್ಯಾರ್ಥಿಗಳು ಲಾಲ್ ಚೌಕದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಅಂತೇಳಿ ಕರೆಯನ್ನು ಕೊಟ್ಟಾಗ ನಾನೊಬ್ಬ PUC ವಿದ್ಯಾರ್ಥಿ ಅವತ್ತು ಆ ಹೋರಾಟದಲ್ಲಿ ಸಂಪೂರ್ಣವಾಗಿ ನಾವು ಭಾಗವಹಿಸಿದ್ವಿ. ಅವತ್ತಿನಿಂದ ಹೋರಾಟದ ದಿನಗಳನ್ನು ನಮ್ಮನ್ನು ಜೋಡಿಸ್ಕೊಳ್ಳೋ ಪ್ರಯತ್ನ. ಅದಾದ ನಂತರ ಅಯೋಧ್ಯೆ ಹೋರಾಟ ನಡೀತು, ಕಾರ್ಯಸೇವೆ ಹೋರಾಟ. ಆ ಹೋರಾಟದಲ್ಲೂ ಕೂಡ ನಮ್ಮ ಜಿಲ್ಲೆಗಳಲ್ಲಿ ರಾಮಜ್ಯೋತಿ, ರಾಮಶಿಲೆ ಈ ಥರದ್ದೆಲ್ಲ ಚಟುವಟಿಕೆಗಳನ್ನು ಜೋಡಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಬಂದ್ವಿ. ತಾವು ABVPಯ ಕಾರ್ಯಕರ್ತರಾಗಿರುವಾಗ ಎಲ್ಲಾದರೂ ನಿಮಗೆ ನಾನು ಮುಂದೊಂದು ದಿನ ಶಾಸಕನಾಗ್ತೀನಿ ಅನ್ನೋಂಥ ಆಲೋಚನೆ ಇತ್ತಾ? ABVP ಕಾರ್ಯಕರ್ತ ಅಲ್ಲ, 2004 ಫೆಬ್ರವರಿ ತನಕವೂ ಕೂಡ ಇರಲಿಲ್ಲ. 2004 ಏಪ್ರಿಲಲ್ಲೇ ಗೊತ್ತಾಗಿದ್ದು ನಾನು ಶಾಸಕನಾಗ್ತೇನೆ ಮತ್ತು ರಾಜಕಾರಣಕ್ಕೆ ಬರ್ತೇನೆ ಅಂತ. ಫೆಬ್ರವರಿ ತನಕನೂ ಕೂಡ ಗೊತ್ತಿರಲಿಲ್ಲ ನಾನು ರಾಜಕಾರಣಕ್ಕೆ ಬರ್ತೇನೆ ಅಂತ. ನಾನು ಕೇಳಿರೋ ಪ್ರಕಾರ ತಾವು ರಾಜಕಾರಣ ಅಂತ ಹೇಳಿದ್ರೆ ಒಂದು 100 ಕಿಲೋಮೀಟರ್ ದೂರ ಓಡ್ತಿದ್ರಿ ಅಂತ ಕೇಳಿದ್ದೆ ನಾನು. ಇದು ಸತ್ಯನಾ? ಅಲ್ಲ, ರಾಜಕಾರಣದ ಬಗ್ಗೆ ಆಸಕ್ತಿ ಅಂತೇನಿರಲಿಲ್ಲ. ಆದರೆ ಅನ್ಯಾಯವನ್ನು ಕಂಡಾಗ ಹೋರಾಟ ಮಾಡುವಂಥ ಸ್ವಭಾವ ಮತ್ತು ಈ ರೀತಿಯ ಚಟುವಟಿಕೆಗಳಿಗೆ ನೇತೃತ್ವವನ್ನು ಕೊಡುವಂಥದ್ದು ಸಹಜವಾಗಿ ಬರ್ತಾಯಿತ್ತು. ಹಾಗಾಗಿ ABVPಯಲ್ಲಿ ನೇತೃತ್ವವನ್ನು ಕೊಟ್ಟಿದ್ವಿ. ಅದಾದ ನಂತರ ಬಜರಂಗ ದಳದಲ್ಲಿ ನೇತೃತ್ವವನ್ನು ಕೊಟ್ವಿ. ಒಂದು ಪಾರಿವಾರಿಕ ಸಂಘಟನೆ ಅಂತಾದಾಗ ಸಹಜವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿರ್ತಿದ್ವಿ. ಬಿಟ್ಟರೆ ರಾಜಕಾರಣಕ್ಕೆ ಬರಬೇಕು, ಶಾಸಕನಾಗಬೇಕು, ಚುನಾವಣೆ ನಿಲ್ಲಬೇಕು ಅನ್ನೋಂಥ ಕಲ್ಪನೆಗಳು ಕೂಡ ನಮ್ಮ ಹತ್ರ ಇರಲಿಲ್ಲ. ಮತ್ತು ಆ ಕಲ್ಪನೆಯಿಂದ ಯಾವ ಕೆಲಸಗಳನ್ನು ಕೂಡ ಮಾಡಿದ್ದಲ್ಲ. ತಮ್ಮೊಬ್ಬರು ಗೆಳೆಯರು ಹೇಳಿದ್ರು, ತಾವು ರಾಜಕಾರಣ ಅಂತ ಹೇಳಿ ಮಾತಾಡುವಾಗ ಅಯ್ಯೋ ಅದು ಬೇಡ, ಅದು ಗಲೀಜು, ಹೊಲಸು ಅಂತ ಹೇಳುವಂಥ ಒಂದು ದಿನಗಳಿತ್ತು ಅಂತೇಳಿ. ಅಲ್ಲ, ನಾನು ಮತ್ತು CT ರವಿ ಭಾಳ ಹತ್ತಿರದ ಗೆಳೆಯರು. ಅವರು ರಾಜಕಾರಣದಲ್ಲಿ ಕೆಲಸ ಮಾಡ್ತಿದ್ದಾಗ ನಾನು ABVP ಮತ್ತು ಬಜರಂಗ ದಳದಲ್ಲಿ ನಾವು ಒಟ್ಟಿಗೆ ಎಲ್ಲ ಹಂತಗಳಲ್ಲೂ ಹೋಗ್ತಾಯಿದ್ವಿ. ಬೆಳಿಗ್ಗೆ 7 ಗಂಟೆಯಿಂದ ನಮ್ಮ ಪ್ರವಾಸ ಶುರು ಆದರೆ ರಾತ್ರಿ 10-11 ಗಂಟೆ ತನಕ ಕೂಡ ಒಟ್ಟಾಗಿ ಹೋಗ್ತಿದ್ವಿ. ಹಾಗಂತೇಳಿ ನಾನು ಯಾವುದೋ ರಾಜಕೀಯದ ವೇದಿಕೆಗಳು ಯಾವತ್ತು ಓದೋರಲ್ಲ, ಅವರು ಕೂಡ ನಮ್ಮ ಸಾಮಾಜಿಕ ಚಟುವಟಿಕೆ ವೇದಿಕೆಗಳು ಅವ್ರು ಬಂದವರಲ್ಲ. ಆದರೆ ಇಬ್ಬರು ಅಂತರಂಗದ ಗೆಳೆಯರು ಓಡಾಟ ಮಾಡ್ತಿದ್ದಾಗ ರಾಜಕೀಯದ ಎಲ್ಲ ಸಂಗತಿಗಳು ನಂಗೆ ಹತ್ತಿರದ ನೋಡಿದಂಥ ನಾನು. ನಮ್ಮ ಕಲ್ಪನೆ ಇದ್ದಿದ್ದು ಅವತ್ತು CT ರವಿಯನ್ನು MLA ಮಾಡಬೇಕು ಅಂತ. ಆ ಹಿನ್ನೆಲೆಯಲ್ಲಿ ನಮ್ಮ ಓಡಾಟಗಳು ನಡೀತಾ ಇತ್ತು. ರಾಜಕಾರಣ ಗಲೀಜು ಅಂತ ನಾನು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ. ಈ ಸಭಾಸ ನಮಗೆ ಬೇಡ, ನಾವು ಇದರಲ್ಲೇ ಕೆಲಸ ಮಾಡೋಣ. ನಮಗೆ ಅವಾಗ ಬಜರಂಗ ದಳ, ABVP ಇದೆ ತುಂಬ ಪ್ರೇರಣೆಗಳಿದ್ದಿದ್ದರಿಂದ ಆ ಸಂಘಟನೆಯಲ್ಲೇ ಬೇರೆ ಬೇರೆ ಸ್ಥಾನಗಳಿಗೆ ಹೋಗಬೇಕು, ಅಲ್ಲಿ ವಿಚಾರಗಳನ್ನು ಮಂಡಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಚಟುವಟಿಕೆಗಳನ್ನು ಮಾಡ್ತಾಯಿದ್ವಿ. ಅಚಾನಕ್ಕಾಗಿ ರಾಜಕೀಯದ ಪ್ರವೇಶ ಆಯಿತು ಅಷ್ಟೇ. ಎಸ್ ಸರ್. ಬಜರಂಗ ದಳದ ಜಿಲ್ಲಾ ಸಂಚಾಲಕರಾದ್ರಿ, ಅದರ ನಂತರ ರಾಜ್ಯ ಸಂಚಾಲಕರಾದ್ರಿ. ಬಜರಂಗ ದಳದಲ್ಲಿ ರಾಜ್ಯ ಸಂಚಾಲಕರಾಗಿ ತಾವು ಮಾಡಿರುವಂಥ ಕೆಲವೊಂದು ವಿಷಯಗಳನ್ನು ಕೇಳಿದ್ದೆ. ಸ್ವಲ್ಪ ನಮ್ಮ ವೀಕ್ಷಕರಿಗೂ ತಾವು ಯಾವ್ಯಾವ ಹೋರಾಟಗಳನ್ನು ಕೈ ಎತ್ಕೊಂಡ್ರಿ ಬಜರಂಗ ದಳದ ರಾಜ್ಯ ಸಂಚಾಲಕರಾಗಿ ಅಂತೇಳಿ? ಬಜರಂಗ ದಳದ ಜಿಲ್ಲಾ ಸಂಚಾಲಕರಾಗಿ ಚಿಕ್ಕಮಗಳೂರಿನಲ್ಲಿ ಬಜರಂಗ ದಳ ಕರ್ನಾಟಕದಲ್ಲಿ ಆರಂಭ ಆಗ್ತಾ ಇದ್ದಾಗಲೇ ನಾವು ಅದರಲ್ಲಿ ಜೋಡಿಸ್ಕೊಂಡಂಥವ್ರು. ಹಂಪೆನಲ್ಲಿ ಕರ್ನಾಟಕದ ಮೊದಲನೇ ಬಜರಂಗ ದಳದ ಸಮಾವೇಶ ಆಗಿದ್ದು. ಆಗ ನಾವು ಚಿಕ್ಕಮಗಳೂರಿನ ಒಂದು 30 ಜನ ಹೋಗಿದ್ವಿ. ಪತ್ರಿಕೆಗಳಲ್ಲಿ ನೋಡಿ ಹೋಗಿದ್ದು, ನಮ್ಮನ್ನು ಯಾರೂ ಕೂಡ ಆಹ್ವಾನಿಸಿರಲಿಲ್ಲ. ಬಜರಂಗ ದಳ ಅನ್ನುವಂಥ ಶಬ್ದವೇ ನಮಗೊಂದು ಪ್ರೇರಣೆಯನ್ನು ಕೊಡ್ತಾ ಇದ್ದಂಥ ಶಬ್ದ ಅದು. ಆ ಹಿನ್ನೆಲೆಯಲ್ಲಿ ನಾವು ಸ್ವಂತ ಹಣ ಖರ್ಚು ಮಾಡಿಕೊಂಡು ಹಂಪೆಗೆ ಹೋಗಿದ್ವಿ. ಹಂಪೆಯ ಸಮಾವೇಶ ನಮಗೊಂದು ಪ್ರೇರಣೆಯನ್ನು ಕೊಡ್ತು. ಅದಾದ ನಂತರ ನಾವೇ ಸ್ವಯಂ ಘೋಷಿತ ಜಿಲ್ಲಾ ಸಂಚಾಲಕರು. ಅದಾದ ನಂತರ ಉಳಿದಂಥವರೆಲ್ಲರೂ ಬರಲಿಕ್ಕೆ ಶುರು ಮಾಡಿದರು. ನಾನು ಜಿಲ್ಲಾ ಸಂಚಾಲಕನಾಗಿ ಆಯ್ಕೆಯಾಗಿ ಅಥವಾ ನೇಮಕ ಆಗ್ತಾ ಇದ್ದಂತೆ ದತ್ತಪೀಠದ ಹೋರಾಟ ಕಣ್ಮುಂದೆ ಕಾಣ್ತಾ ಹೋಯ್ತು. ಆ ಹೋರಾಟಕ್ಕೆ ಏನಾರು ಒಂದು ಹೊಸ ಸ್ವರೂಪವನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಅದನ್ನು ಹೋರಾಟಕ್ಕೆ ಧುಮುಕಿದ್ವಿ. ನಾವು ಹೋರಾಟಕ್ಕೆ ಆರಂಭ ಮಾಡಬೇಕಾದ್ರೆ ಅವತ್ತು ನಮಗೆ 21-22 ವರ್ಷ. ಇಷ್ಟು ದೊಡ್ಡ ಹೋರಾಟ ಸ್ವರೂಪ ತಗೊಳುತ್ತೆ ಅಂತ ನಮಗೂ ಏನು ಗೊತ್ತಿರಲಿಲ್ಲ. ಆದರೆ ಹೋಗ್ತಾ ಹೋಗ್ತಾ ಆ ಹೋರಾಟದ ಸ್ವರೂಪಗಳು, ದಿಕ್ಕುಗಳು ಬದಲಾಗ್ತಾ ಹೋಯಿತು. ಆರಂಭದ ವರ್ಷವೇ ನಾವೊಂದು ಚಿಕ್ಕಮಗಳೂರಲ್ಲಿ ಒಂದು ರಥಯಾತ್ರೆಯನ್ನು ಮಾಡಿದ್ವಿ. ರಥಯಾತ್ರೆಯನ್ನು ಮಾಡಬೇಕು ಅಂತಂದಾಗ ಎಲ್ಲರೂ ಹಿರಿಯರು ಸಣ್ಣ ಅಸಮಾಧಾನಗಳನ್ನು ವ್ಯಕ್ತ ಮಾಡಿದರು. ಇವನು ಏನು ರಥಯಾತ್ರೆ ಮಾಡ್ತಾನೆ, ಯಾಕೆ ಬೇಕಾ ಅಂತ.
ಆದರೆ ದತ್ತಪೀಠದ ದತ್ತ ಜಯಂತಿಗೆ 100, 200, 300 ಸಂಖ್ಯೆ ಹೋಗ್ತಾ ಇದ್ದಂಥ ಅವತ್ತಿನ ಕಾಲಘಟ್ಟದಲ್ಲಿ ನಮ್ಮ ರಥಯಾತ್ರೆಯ ಪರಿಣಾಮದಲ್ಲಿ ಮೊದಲನೇ ವರ್ಷನೇ 5,000 ಜನ ದತ್ತಪೀಠಕ್ಕೆ ಬಂದರು. ಸೊ 3-4 ವರ್ಷಗಳ ಕಾಲ ಈ ಹೋರಾಟವನ್ನು ಮುಂತೊಂಡೋದ್ವಿ. ಸೊ ದಿನನಿತ್ಯ ಸಂಘರ್ಷಗಳು ನಡೀತು. ನಮ್ಮ ಹೋರಾಟದ ಪರಿಣಾಮವಾಗಿ ಆಡಳಿತದ ವ್ಯವಸ್ಥೆಯೂ ಕೂಡ ನಮ್ಮ ವಿರುದ್ಧ ತಿರುಗಿ ಬೀಳ್ತು. 10 ಕೇಸುಗಳು ನಮ್ಮ ಮೇಲೆ ಬರ್ತಾ ಹೋಯಿತು. ನಮಗೆ ಕೇಸ್ ಹಾಕ್ತಾರೆ ಅಥವಾ ಇನ್ಯಾವುದೋ ದಾಳಿಗಳು ನಡೆಯುತ್ತೆ, ನಮ್ಮ ಮೇಲೆ ಅಟ್ಯಾಕ್ಗಳಾಗುತ್ತೆ ಅನ್ನುವಂಥ ಯಾವುದೇ ಭಯಗಳು ಕೂಡ ಅವತ್ತು ನಮ್ಮ ಹತ್ರ ಇರಲಿಲ್ಲ. ನಮಗದು ಕಣ್ಮುಂದಿದ್ದು ದತ್ತಪೀಠದ ಒಂದು ವಿಮೋಚನೆ ಆಗಬೇಕು ಅನ್ನುವಂಥ ಹೋರಾಟ. ಸೌಂದರ್ಯ ಸ್ಪರ್ಧೆಯ ಹೋರಾಟಗಳು ನಡೆದಿದ್ದು, ಭಯೋತ್ಪಾದನಾ ಚಟುವಟಿಕೆಗಳು ದೇಶದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೆದಾಗ ಆ ಕುರಿತಂತೆ ಸಂಘಟನೆಗಳನ್ನು ಮಾಡಿದ್ದು, ಸಮಾಜೋತ್ಸವಗಳು. ನಂತರ ನನ್ನನ್ನು ಶಿವಮೊಗ್ಗ ವಿಭಾಗ ಸಂಚಾಲಕರನ್ನು ಮಾಡಿದರು, ರಾಜ್ಯ ಸಹ ಸಂಚಾಲಕರನ್ನಾಗಿ ಮಾಡಿದರು, ರಾಜ್ಯ ಸಂಚಾಲಕರನ್ನಾಗಿ 2003ರಲ್ಲಿ ನನ್ನ ನೇಮಕ ಮಾಡಿದರು. ಮತ್ತು ರಾಜ್ಯದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಓಡಾಟ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಸಂಸ್ಕೃತಿಗೆ ಅಪಾಯ ಆಗುತ್ತೆ, ರಾಷ್ಟ್ರೀಯತೆಗೆ ತೊಂದರೆ ಆಗುವಂಥ ಸಂಗತಿಗಳು ನಡೆಯುತ್ತೆ ಅಂತಂದಾಗ ಆ ಎಲ್ಲ ಹೋರಾಟಗಳನ್ನು ಅವತ್ತಿನ ಕಾಲದಲ್ಲಿ ನಾವು ಸಂಘಟನೆಯನ್ನು ಮಾಡಿದ್ದೆ. ಸರ್, ದತ್ತಮಾಲಾ ಅಭಿಯಾನದಲ್ಲಿ ಪ್ರಾಯಶಃ ಮಾಲೆ ಧರಿಸುವಂಥ ಒಂದು ಕಾನ್ಸೆಪ್ಟನ್ನು ನೀವು ಸೃಷ್ಟಿ ಮಾಡಿದ್ರಿ ಅಂತೇಳಿ ನಾನು ಕೇಳಿದ್ದೆ, ಇದು ಸತ್ಯನಾ? ಹೌದು, ದತ್ತಮಾಲೆಯ ಕಾರ್ಯಕ್ರಮ ಅವತ್ತು ನಾವೇ ಒಂದು 4-5 ಜನ ಗೆಳೆಯರು ಕೂತು ಆಲೋಚನೆ ಮಾಡಿದಂಥ ಕಾರ್ಯಕ್ರಮ. ಅದಕ್ಕೊಂದು ವಿಶೇಷವಾದ ಕಾರಣ ಇತ್ತು. ದತ್ತ ಜಯಂತಿಯ ಕಾರ್ಯಕ್ರಮ ಪ್ರತಿ ಡಿಸೆಂಬರ್ನಲ್ಲಿ ನಡೆಯುವಂಥ ದತ್ತ ಜಯಂತಿಯ ಕಾರ್ಯಕ್ರಮ. ಇವತ್ತಿಗೂ ಕೂಡ ಅಲ್ಲಿರುವಂಥ ವ್ಯವಸ್ಥೆ ಏನು ಅಂತಂದರೆ, ಹಿಂದೂಗಳಿಗೆ ಡಿಸೆಂಬರ್ನ 3 ದಿನಗಳ ಮಾತ್ರ ಪೂಜೆಗೆ ಅವಕಾಶ. ಅದು ಹೋರಾಟ ಮಾಡಿ ತೆಗೆದುಕೊಂಡಂಥ ಅವಕಾಶ, ಸಹಜವಾಗಿ ಕೊಟ್ಟಿದ್ದಲ್ಲ. ನಮ್ಮ ಹೋರಾಟದ ಪರಿಣಾಮವಾಗಿ 99, 2000 ಹೊತ್ತಿಗೆ 25,000, 30,000 ಜನ ದತ್ತ ಜಯಂತಿಗೆ ಬರಲಿಕ್ಕೆ ಶುರು ಮಾಡಿದ್ರು. ಜನ ಬರಬೇಕಾದ್ರೆ ಭಾಳ ಹೋರಾಟದ ಕೆಚ್ಚನ್ನು ಹಿಡ್ಕೊಂಡೆ ಜನ ಬರ್ತಾ ಇದ್ದಿದ್ದು. ಭಾಳ ಭಕ್ತಿ ಅಂತ ನಮಗೇನು ಅನ್ನಿಸ್ತಿರಲಿಲ್ಲ, ಆದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕೆ ಬರ್ತಾಯಿದ್ರು. ಅವಾಗ ನಾವು ಹೀಗೆ ಕೂತು ಆಲೋಚನೆ ಮಾಡ್ಬೇಕಾದ್ರೆ ನಂಗೆ ಅನ್ನಿಸ್ತು, ಜನ ಹೋರಾಟಕ್ಕೋಸ್ಕರ ಬರ್ತಾ ಇದ್ದಾರೆ, ದತ್ತಪೀಠದ ಕುರಿತಂತೆ ಶ್ರದ್ಧೆಯು ನಿರ್ಮಾಣ ಮಾಡಬೇಕು, ಮತ್ತು ಅದೊಂದು ಅತ್ಯಂತ ಭಕ್ತಿ ಪ್ರಧಾನವಾದಂಥ ಕ್ಷೇತ್ರ. ಅದು ನಿಮಗೆ ಇಡೀ ದೇಶದಲ್ಲಿ ಆ ರೀತಿಯಾದಂಥ ಒಂದು ಜಾಗ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಭಕ್ತಿಯ ಕಾರ್ಯಕ್ರಮವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಲೆಯ ಧಾರಣೆಯ ಸ್ವರೂಪವನ್ನು ಕೊಟ್ವಿ. ನಮ್ಮ ಕಾರ್ಯಕರ್ತರು ಬರೀ ಹೋರಾಟ ಮಾಡೋದು ಅಷ್ಟೇ ಅಲ್ಲ, ಒಂದು ವಾರ ಜಪ ಮಾಡಬೇಕು, ಸ್ವಲ್ಪ ಕಠಿಣ ವ್ರತವನ್ನು ಮಾಡಬೇಕು, ಕಾಲ್ನಡಿಗೆ ಮಾಡಬೇಕು, ಈ ಥರ ಬರಬೇಕು. ಅಕ್ಟೋಬರ್ನಲ್ಲಿ ಇದನ್ನು ಮಾಡಿದಾಗ 2 ಹಂತದಲ್ಲಿ ದತ್ತ ಜಯಂತಿಗೆ ಜನ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ ಎನ್ನುವಂಥ ಕಲ್ಪನೆ. ಅಕ್ಟೋಬರಲ್ಲಿ ಒಂದು ಸರಿ, ಡಿಸೆಂಬರಲ್ಲಿ ಒಂದು ಸರಿ. ಅಂದರೆ ದತ್ತ ಜಯಂತಿಗೆ ದತ್ತಪೀಠಕ್ಕೆ ನಿರಂತರವಾಗಿ ಜನ ಬರಬೇಕು. ಬರೀ ಡಿಸೆಂಬರ್ನ 3 ದಿನ ಮಾತ್ರ ಜನ ಬರೋದಲ್ಲ, ವರ್ಷ ಪೂರ್ತಿ ಜನ ದತ್ತ ಜಯಂತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಅಕ್ಟೋಬರ್ನಲ್ಲಿ ಈ ಕಾರ್ಯಕ್ರಮವನ್ನು ಕೊಟ್ವಿ. ಕಾಲಕ್ರಮೇಣ ಅದೇನೋ ಸ್ವಲ್ಪ ಕಾರ್ಯಕ್ರಮದ ವ್ಯತ್ಯಾಸದ ಹಿನ್ನೆಲೆಯಲ್ಲಿ ಎರಡನ್ನೂ ಕೂಡ ಒಟ್ಟಿಗೆ ಜೋಡಿಸಿದ್ದಾರೆ. ಆದರೆ ಜನ ನಿರಂತರವಾಗಿ ದತ್ತಪೀಠಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕೆ ನಾವು ಅಕ್ಟೋಬರ್ನಲ್ಲಿ ಅಂತ ಕರೆ ಕೊಟ್ಟಿದ್ದು. ಇವತ್ತಿಗೂ ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ಎಸ್ ವೀಕ್ಷಕರೇ, ಇದು ನಮ್ಮ ಸುನಿಲ್ ಕುಮಾರ್ ಅವರೊಂದಿಗೆ ಒಂದು ಸಂದರ್ಶನ. ಒಂದು ಚಿಕ್ಕ ವಿರಾಮದ ನಂತರ ಮತ್ತಷ್ಟು ಮಾತಾಡೋಣ. ಎಸ್ ವೀಕ್ಷಕರೇ, ಬ್ರೇಕ್ನ ನಂತರ ಸ್ವಾಗತ. ನಮ್ಮೊಂದಿಗಿದ್ದಾರೆ ನಮ್ಮ ಈ ಪ್ರದೇಶದ ಫೈರ್ ಬ್ರ್ಯಾಂಡ್ ರಾಜಕಾರಣಿ ಸುನಿಲ್ ಕುಮಾರ್ ಅವರು. ಅವ್ರ ಹತ್ರ ಇನ್ನೊಂದು 2-3 ಪ್ರಶ್ನೆಗಳನ್ನು ಕೇಳಬೇಕು. ಸರ್, ತಮ್ಮನ್ನು ಫೈರ್ ಬ್ರ್ಯಾಂಡ್ ರಾಜಕಾರಣಿ ಅಂತ ಹೇಳಿದೆ. ಫೈರ್ ಬ್ರ್ಯಾಂಡ್ ಅನ್ನುವಾಗ ನನಗೆ ನಿಮ್ಮ ಮತ್ತೊಬ್ಬರು ಗೆಳೆಯರು ಹೇಳಿದ ನೆನಪು ಬರುತ್ತೆ. ನೀವು ಮೊದಲಿಗೆ ಒಂದು ಸಾಗರದಲ್ಲಿರುವಂಥ ಒಂದು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿದ್ರಂತೆ, ಆ ಬಗ್ಗೆ ಏನಾದರೂ ಹೇಳ್ತೀರಾ? ನನಗೆ ಪೊಲೀಸರದ್ದು ತುಂಬ ಅನುಭವಗಳು ಚೆನ್ನಾಗಿದೆ. ಕಾಲೇಜು ಜೀವನಗಳಿಂದ ಹಿಡಿದು ಇವತ್ತಿನ ತನಕ ಪೊಲೀಸರ ಜೊತೆಗೆ ಅತ್ಯಂತ ಗೆಳೆತನ ನಮಗೆ, ಹೋರಾಟದ ಮುಖಾಂತರ ಇತ್ಯಾದಿಗಳ ಮುಖಾಂತರ. ನಾನು 93ರಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ವಿಸ್ತಾರಕನಾಗಿ ಸಾಗರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೆ. 1993 ಅಂತಂದಾಗ ಆ ವರ್ಷ ವಿದ್ಯಾರ್ಥಿ ಪರಿಷತ್ ಕರೆಯನ್ನು ಕೊಟ್ಟಿತ್ತು. ವಿವೇಕಾನಂದರು ಚಿಕಾಗೋದಲ್ಲಿ ಭಾಷಣ ಮಾಡಿದಂಥ 100ನೇ ವರ್ಷ ಅದು. ಸೊ ದೊಡ್ಡ ಪ್ರಮಾಣದಲ್ಲಿ ಆಚರಣೆಯನ್ನು ಮಾಡಬೇಕು ಅಂತ. ಸೊ ವಾಲ್ ರೈಟಿಂಗ್ಗಳನ್ನು ಮಾಡುವಂಥದ್ದು ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು. ನಾನು ಸಾಗರದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಚಟುವಟಿಕೆಯನ್ನು ಬೆಳೆಸಲಿಕ್ಕೋಸ್ಕರ ಹೋದಂಥವನು ವಾಲ್ ರೈಟಿಂಗನ್ನು ಮಾಡ್ತಾಯಿದ್ದೆ. ಜಾಯಿನ್ ABVP, ಚಿಕಾಗೋ ಭಾಷಣದ 100ನೇ ವರ್ಷ, ವಿವೇಕಾನಂದರ ಆದರ್ಶಗಳನ್ನು ಪಾಲಿಸಿ, ಈ ಥರ ಒಂದು ಸ್ಲೋಗನ್ಗಳನ್ನು ಮಾಡ್ತಾ ಹೋದ್ವಿ. ನನ್ನ ಜೊತೆ ಜನ ಇರಲಿಲ್ಲ, ನಾನೊಬ್ಬ ಇನ್ನೊಬ್ಬ 2 ಡಬ್ಬ ಹಿಡ್ಕೊಂಡು ಬರಿತಾ ಇದ್ವಿ. ಆಗ ಅವತ್ತಿನ ಸಾಗರದ SI ಸರ್ಕಲ್ ಇನ್ಸ್ಪೆಕ್ಟ್ರು ಅಂತ ಅನಿಸುತ್ತೆ,
ಬಂದು ನಮಗೆ 3-4 ಸರಿ ಜೋರು ಮಾಡಿದ್ರು, ರಾತ್ರಿಯೆಲ್ಲ ಬರಿಬಾರ್ದು, ಹೋಗಿ ಹೋಗಿ ಅಂತ. ಅವ್ರು ಬಂದಾಗ ನಾವು ತಪ್ಪಿಸ್ಕೊಳ್ತಾ ಇದ್ವಿ, ಮತ್ತು ರಾತ್ರಿ ಇಡೀ ಬರಿತಾ ಇದ್ವಿ. 2ನೇ ದಿನ ಬರಿಬೇಕಾದ್ರೆ ಅವನಿಗೆ ಭಾಳ ಸಿಟ್ಟು ಬಂದಿತ್ತು. ನೆನ್ನೆ ನಿಮಗೆ ಹೇಳಿದ್ದೀನಿ, ಇವತ್ತು ನೀವು ಬರಿತಾ ಇದ್ದೀರಿ ಅಂಥೇಳಿ 1ನೇ ಬಾರಿ ನನ್ನ ಸ್ಟೇಷನಿಗೆ ಕರ್ಕೊಂಡೋಗಿ ಆತ ಹೊಡೆದಿದ್ದು ನಮಗೆ. ಬೆಳಗಿನ ಜಾವ ತನಕ, ಮಾರನೇ ದಿನ ಬೆಳಿಗ್ಗೆ 11 ಗಂಟೆ ತನಕ ನಾನು ಸ್ಟೇಷನ್ಲಿದ್ದೀನಿ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅಂದರೆ ನಮ್ಮನ್ನು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಯಾರೂ ಬಂದಿರಲಿಲ್ಲ. ರಾತ್ರಿಯೆಲ್ಲ ಸ್ವಲ್ಪ ಅವ್ರ ಪೊಲೀಸರು ಇವತ್ತಿನ ಹುಡುಗರಿಗೆ ಅರ್ಥ ಆಗಲಿಕ್ಕಿಲ್ಲ ಅದು ಏನೇನು ಮಾಡಿದ್ರು ಅಂತ, ಅಷ್ಟೆಲ್ಲದನ್ನು ಮಾಡಿದ್ರು ಅವತ್ತು ನಮಗೆ. ಅವನೇ 11 ಗಂಟೆಗೆ ಬೆಳಿಗ್ಗೆ ಆಫೀಸಿಗೆ ಬಂದಂತವನು, ನಿನ್ನ ಯೋಗ್ಯತೆಗೆ ನಿನ್ನನ್ನು ಯಾರೂ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಬರಲಿಲ್ಲ ಅಂತೇಳಿ ಅವನೇ ನನ್ನನ್ನು ಬಿಟ್ಬಿಟ್ಟ, ಹೋಗು ಅಂತ. ನಾನು ಆಮೇಲೆ ಬೆಳಿಗ್ಗೆ ಬಂದು ಹಿಂಗೆ ಆಗಿದೆ ಅಂತ ಹೇಳಿದ ನಂತರ ನನಗೆ ಮೊದಲನೇ ಪೊಲೀಸ್ ಸ್ಟೇಷನಿನ ಅನುಭವ ಆಗಿದ್ದು ಸಾಗರದ ಸ್ಟೇಷನಲ್ಲಿ. ವಿವೇಕಾನಂದರ ಕಾರಣಕ್ಕೋಸ್ಕರ ಸ್ಟೇಷನ್ಗೆ ಹೋದೆ ಅಂತ ಇವತ್ತಿಗೂ ಕೂಡ ಅನಿಸುತ್ತೆ ನನಗೆ. ಅವತ್ತಿಂದ ನಿಧಾನವಾಗಿ 10 ಹೋರಾಟಗಳಲ್ಲಿ ಸ್ಟೇಷನಿಗೆ ಹೋಗಿದ್ದೇವೆ, ಹೊಡೆತ ತಿಂದಿದ್ದೇವೆ, ಕೇಸ್ಗಳನ್ನು ಹಾಕ್ಸ್ಕೊಂಡಿದ್ದೇವೆ. 8 ದಿನ 9 ದಿನ 10 ದಿನ ಜೈಲಲ್ಲಿದ್ದೇವೆ. ಇದೆಲ್ಲದೂ ಕೂಡ ಮಾಮೂಲಿ ಆಗಿತ್ತು ನಮಗೆ, ಹೊಸ್ತೇನಲ್ಲ. ಸರ್, ಇವತ್ತಿನ ದಿನದಲ್ಲಿ ತಾವು ಶಾಸಕರಾದ ನಂತರ ಈ ಕಳೆದ 16 ವರ್ಷಗಳ ತಮ್ಮ ರಾಜಕೀಯ ಜೀವನ, 11 ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದಾದ್ರೂ ಒಂದು ವೇಷವನ್ನು ಬದಲಾಯಿಸ್ಬೋದಂತಾದರೆ ಯಾವ ಸನ್ನಿವೇಶವನ್ನು ಬದಲಾಯಿಸ್ಲಿಕ್ಕೆ ಇಷ್ಟಪಡ್ತೀರಿ? ರಾಜಕೀಯ ಕ್ಷೇತ್ರದಲ್ಲಿ ಅಂತ ಅಲ್ಲ, ಒಬ್ಬ ಶಾಸಕ ಮನಸ್ಸು ಮಾಡಿದರೆ ನಿಶ್ಚಿತವಾಗಿ ಯಾವುದೇ ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಜನರ ಸಹಕಾರನೂ ಬೇಕು ಅದಕ್ಕೆ. ಆದರೆ ಮನಸ್ಸು ಮಾಡಿದರೆ ಬದಲಾವಣೆ ಆಗುತ್ತೆ ಅನ್ನಲಿಕ್ಕೆ 100 ಉದಾಹರಣೆಗಳು ನಾನು ಕೊಡಬಲ್ಲೆ. ಈಗ ನಮ್ಮ ತಾಲೂಕಿನಲ್ಲಿ ಪರಿಸರ ಉತ್ಸವದ ಕಾರ್ಯಕ್ರಮ ಇತ್ತೀಚೆಗೆ, ನನಗೆ ರಿಲೆವೆಂಟ್ ಉದಾಹರಣೆ ಕೊಡಬೇಕು ಅಂತಾದರೆ, ಪರಿಸರದ ಬಗ್ಗೆ ಎಲ್ಲರಿಗೂ ಕಾಳಜಿ ಇದ್ದಿದೆ, ಯಾರಿಗೂ ಇಲ್ಲ ಅಂತ ಏನಿಲ್ಲ. ಅಂತರ್ಜಲ ಕಾಪಾಡಬೇಕು ಅಂತ ಎಲ್ಲರಿಗೂ ಅನಿಸಿದೆ, ಯಾರಿಗೂ ಇಲ್ಲ ಅಂತ ಏನು ಅನಿಸಿರಲಿಲ್ಲ. ಆದರೆ ಒಬ್ಬ ಶಾಸಕ ಮುತುವರ್ಜಿಯನ್ನು ವಹಿಸಿದಾಗ, ಅದಕ್ಕೆ ನೇತೃತ್ವವನ್ನು ಕೊಟ್ಟು ಸಾರ್ವಜನಿಕ ಸ್ವರೂಪವನ್ನು ಕೊಟ್ಟಾಗ, ನಮ್ಮ ಕಾರ್ಕಳದಲ್ಲಿ ಏಕಕಾಲದಲ್ಲಿ 8,000 ಇಂಗುಗುಂಡಿಗಳು ಮೊನ್ನೆ ಭಾನುವಾರ ಆಗುತ್ತೆ ಅಂತಂದರೆ ವ್ಯವಸ್ಥೆಯ ಬದಲಾವಣೆ ಅಲ್ಲದೆ ಮತ್ತಿನ್ನೇನಿದು? ಎಲ್ಲ ಯುವಕ ಸಂಘಗಳನ್ನು ನಾವು ಮನವೊಲಿಸಿದ್ದೇವೆ, ಎಲ್ಲ ದೇವಸ್ಥಾನಗಳನ್ನು ಮನವೊಲಿಸಿದ್ದೇವೆ, ಎಲ್ಲ ಯುವಕರನ್ನ ಮನವೊಲಿಸಿದಾಗ ಶಾಸಕರು ಹೇಳ್ತಾ ಇರೋದು ಅವ್ರಿಗೇನು ಹೊಸದೇನಲ್ಲ. ನಾನಿವತ್ತು ಪರಿಸರದ ಬಗ್ಗೆ ಹಿಂಗುಗುಂಡು ಹೇಳ್ದೆ, ನಾನು ಹೊಸದಲ್ಲ, ಸುನಿಲ್ ಕುಮಾರ್ ಕ್ರಿಯೇಟ್ ಮಾಡಿದ್ದಲ್ಲ. ಆದರೆ ಹೇಳ್ತಾ ಇದ್ದಾರೆ ಅಂತಂದರೆ ಹೌದು ಅಂತ ಅನ್ಸ್ಲಿಕ್ಕೆ ಶುರು ಆಗಿದೆ, ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ನಾಡ್ದು 25,000 ಗಿಡವನ್ನು ನಡ್ತೇವೆ ನಾವು. ಇದು ಬದಲಾವಣೆ ಅಲ್ಲೇನು? ವ್ಯವಸ್ಥೆ ಬದಲಾವಣೆ ಅಲ್ವಾ? ಮಾಡಿದ್ದೇವೆ. ಆ ರೀತಿ ನಮ್ಮ ಪಕ್ಷದ ಆಂತರಿಕ ಚೌಕಟ್ಟಿನಲ್ಲೂ ಕೂಡ ಸಾಕಷ್ಟು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಸಣ್ಣ ಪ್ರಮಾಣದ ಬದಲಾವಣೆಗಳು ಆಗ್ತಾನೆ ಇದೆ. ಸರ್, ಅದೇ ರೀತಿ ತಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವುದಾದ್ರೂ ಒಂದು ಸನ್ನಿವೇಶವನ್ನು ಬದಲಾಯಿಸಬೇಕು ಅಂತ ಅನ್ಸ್ಕೊಂಡ್ರೆ ಅದು ಯಾವುದನ್ನು ಬದಲಾಯಿಸಲಿಕ್ಕೆ ಯೋಚನೆ ಮಾಡ್ತೀರಿ? ಅಲ್ಲ, ಇವತ್ತಿನ ರಾಜಕಾರಣದ ಒತ್ತಡದಲ್ಲಿ ಫ್ಯಾಮಿಲಿಗೆ ಹೆಚ್ಚು ಟೈಮನ್ನು ಕೊಡಲಿಕ್ಕೆ ಆಗ್ತಿಲ್ಲ. ಎಷ್ಟೇ ಕಷ್ಟಪಟ್ಟರೂ ಕೂಡ ಹೆಂಡತಿ ಮಕ್ಕಳ ಜೊತೆಗೆ, ಪೇರೆಂಟ್ಸ್ ಜೊತೆಗೆ ನಮಗೆ ಅವರ ನಿರೀಕ್ಷೆಗೆ ತಕ್ಕಂತೆ ಟೈಮ್ ಕೊಡಲಿಕ್ಕೆ ಆಗಲ್ಲ. ತುಂಬ ಸರಿ ಮನೆಯಲ್ಲಿ ಎಲ್ಲರೂ ಹೋಗೋಣ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡಿರ್ತೀವಿ. ಅವತ್ತೇ ಏನಾದ್ರು ಕಾರ್ಯಕ್ರಮ, ಅವತ್ತೇ ಏನಾದ್ರು ದಿಢೀರ್ ಅನಾಹುತಗಳಾಗುತ್ತೆ. ನಾವು ಕಾರ್ಯಕ್ರಮಗಳು ಎಷ್ಟೋ ಬಾರಿ ಕ್ಯಾನ್ಸಲ್ಗಳಾಗಿದೆ. ಹಾಗಾಗಿ ತುಂಬ ಸರಿ ಮಕ್ಕಳ ಜೊತೆಗೆ, ನನ್ನ 3 ಮಕ್ಕಳು, ನನ್ನ ಹೆಂಡತಿ ಒಟ್ಟಾಗಿ ಪ್ರವಾಸ ಹೋಗಿದ್ದು ಇವತ್ತಿನ ತನಕ ಇಲ್ಲ ನಾವು. ಅಂದರೆ ಒಂದ ಮಕ್ಕಳಿಗೆ ಅಡ್ಜಸ್ಟ್ ಆಗೋದಿಲ್ಲ, ಇಲ್ಲ ನಂಗೆ ಅಡ್ಜಸ್ಟ್ ಆಗೋದಿಲ್ಲ, ಇಲ್ಲ ಮನೆಯಲ್ಲಿ ಅಡ್ಜಸ್ಟ್ ಆಗಲ್ಲ. ಈ ರೀತಿ ಏನಾದ್ರು ಒಂದು ಆಗ್ತಾನೆ ಇರ್ತದೆ. ಸೊ ಅದರಲ್ಲಿ ಎಲ್ಲರೂ ಒಂದು ಕಡೆ ಬದಲಾವಣೆ ಮಾಡಬೇಕು ಅಂತ ಅನಿಸಿದ್ರು ಕೂಡ ಇವತ್ತಿನ ಕಾರ್ಯ ಒತ್ತಡದ ಹಿನ್ನೆಲೆಗಳಲ್ಲಿ ಫ್ಯಾಮಿಲಿಗೆ ಹೆಚ್ಚು ಸಮಯವನ್ನು ಕೊಡಲಿಕ್ಕೆ ಆಗ್ತಾಯಿಲ್ಲ ಅಂಥೇಳಿ ಒಂದು ಸಣ್ಣ ನಾವು ಇವತ್ತಿಗೂ ಕೂಡ ಇದ್ದೇ ಇದೆ. ಅದು ಎಲ್ಲಿ ಯಾವಾಗ ಬದಲಾಯಿಸ್ಕೊಂಡ್ಮಾಡ್ತೀವೋ ಗೊತ್ತಿಲ್ಲ, ನೋಡಬೇಕು. ಎಸ್ ಸರ್, ಇನ್ನೊಂದು ಪೊಲಿಟಿಕಲ್ ಕ್ವಶನ್. 2008ರಲ್ಲಿ ತಾವು ಚುನಾವಣೆಯಲ್ಲಿ ನಿಂತ್ರಿ. ಅದು ಮೊದಲನೇ ಸಲ ನೀವು ಸೋಲನ್ನು ಕಂಡ್ರಿ. ಆ ಬಗ್ಗೆ ಏನಾದರೂ ಯೋಚನೆ ಮಾಡಿದರೆ ಆ ಬಗ್ಗೆ ಏನು ಆಲೋಚನೆ ಹೊರಡುತ್ತೆ ನಿಮಗೆ? ಅಲ್ಲ, ನನಗೆ ರಾಜಕಾರಣ 2004ರಲ್ಲಿ ನಿಂತಾಗ ಹೊಸದು. ನಾನು ನೇರ ಭಜನಂದಳದಿಂದ ರಾಜಕಾರಣಕ್ಕೆ ಬಂದಂಥವನು. ಮತ್ತು ನಾನು ಅವಾಗ ನನ್ನ 5 ವರ್ಷದ ಟರ್ಮನ್ನು ಕಂಪ್ಲೀಟ್ ಮಾಡಲಿಲ್ಲ. ಸರ್ಕಾರ ಬಿದ್ದೋಯ್ತು. 3 ವರ್ಷದ ಟರ್ಮನ್ನು ಮಾತ್ರ ಕಂಪ್ಲೀಟ್ ಮಾಡಿದ್ದು. ಬಹುಶಃ 5 ವರ್ಷದ ಟರ್ಮನ್ನು ಕಂಪ್ಲೀಟ್ ಮಾಡಿದರೆ ನಾನು ಗೆಲ್ತಿದ್ದೇನೋ ನನಗೆ ಗೊತ್ತಿಲ್ಲ. ಯಾಕೆ ಅನಿಸುತ್ತೆ ನನಗೆ ಅಂತಂದರೆ, ನಾನು ಅವತ್ತು ತಂದಂಥ ಎಲ್ಲ ಶಾಶ್ವತ ಕಾಮಗಾರಿಗಳು ಮಂಜೂರಾತಿ ಮಾತ್ರ ಆಗಿದ್ದು, ಅನುಷ್ಠಾನ ಆಗಿರಲಿಲ್ಲ. ಉದಾಹರಣೆಗೆ ಕೋಟಿ ಚೆನ್ನಯ್ಯ ಪಾರ್ಕು, ಕಾರ್ಕಳ ಒಂದು ಯಾತ್ರಿ ನಿವಾಸ, ಪಾಲಿಟೆಕ್ನಿಕ್ ಕಾಲೇಜು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಕುಡಿಯುವ ನೀರಿನ ಬಹುಗ್ರಾಮ ಕುಡಿಯುವ ಯೋಜನೆ, ಇದೆಲ್ಲ ಒಂದು ಮಾಡೆಲ್ ಪ್ರೋಗ್ರಾಮ್ಗಳು. ಇದೆಲ್ಲದೂ ಕೂಡ ಮಂಜೂರಾತಿ ಆಗಿತ್ತು, ಅನುಷ್ಠಾನಕ್ಕೆ ಬಂದಿರಲಿಲ್ಲ. ಕಾಂಗ್ರೆಸ್ನವ್ರು ಏನು ಹೇಳಿದರು, ಬರೀ ಸುಳ್ಳು ಹೇಳ್ತಾರೆ ಇವರು ಅಂತ ಹೇಳ್ತಾ ಬಂದರು. ಜನರಿಗೆ ಹೌದು ಅಂತ ಅನಿಸ್ಬಿಡ್ತೇನೆ, ಗೊತ್ತಿಲ್ಲ ನನಗೆ. ಹೌದು, ಯಾವುದೂ ಆಗಿಲ್ಲ, ಬರೀ ಹೇಳ್ತಾ ಇದ್ದಾರಲ್ಲ ಅಂತ. ಆದರೆ ಇವತ್ತು ಅದೆಲ್ಲದೂ ಕೂಡ ಆಗಿದೆ, ಯಾವುದು ಸುಳ್ಳು ಅಂತ ಅನಿಸ್ಲಿಲ್ಲ ಇವತ್ತು. ಒಂದನೇದು. ಎರಡನೇದು, ಇಷ್ಟೆಲ್ಲ ಕೆಲಸ ಮಾಡಿದ್ದಿಲ್ಲ, ನಂಗೆ ಓಟ್ ಕೊಟ್ಟೇ ಕೊಡ್ತಾರಲ್ಲ, ವೀರಪ್ಪ ಮೊಯ್ಲಿಯರು ಮಾಡ್ದಲ್ಲೇ ಇರುವಷ್ಟು ಕಾಮಗಾರಿಗಳ ಕೆಲಸ ಕಾರ್ಯಗಳನ್ನು ನಾನು 3 ವರ್ಷದಲ್ಲಿ ಮಾಡಿದ್ದೀನಿ ಅನ್ನುವಂಥ
ಒಂದು ಅತಿ ವಿಶ್ವಾಸ ನನ್ನ ಹತ್ರ ಕಾಡ್ತಾ ಇತ್ತು. ಸೊ ಅತಿ ವಿಶ್ವಾಸವೂ ಕೂಡ ನನ್ನನ್ನು ಸೋಲಿಸಿರ್ಬೋದು. ನನಗೆ ಸೋಲಿನ ಬಗ್ಗೆ ಜನರ ತೀರ್ಪನ್ನು ನಾನು ಅತ್ಯಂತ ಗೌರವದಿಂದ ಸ್ವೀಕರಿಸಿದ್ದೇನೆ. ಹಾಗಂತೇಳಿ ಆವತ್ತಿನಿಂದ ಮನೆಗೆ ಹೋಗಿಲ್ಲ. ಸೋತ ಮರುದಿನ ಬೆಳಿಗ್ಗೆ 10 ಗಂಟೆಗೆ ಬಂದು ಆಫೀಸಲ್ಲಿ ಕೂತಿದ್ದಾನೆ. ಅದು ಲೋಕಸಭಾ ಚುನಾವಣೆಯಲ್ಲಿ ಸೋತಾಗಿರ್ಬೋದು ಅಥವಾ ವಿಧಾನಸಭಾ ಚುನಾವಣೆಗೆ ಸೋತಾಗಿರ್ಬೋದು. ಮಾರನೇ ದಿನವೇ ಬೆಳಿಗ್ಗೆ ಬಂದು ಆಫೀಸಲ್ಲಿ ಕೂತಿದ್ದಾನೆ. ಅವತ್ತಿನಿಂದ ಇವತ್ತಿನ ತನಕ ಆಫೀಸ್ನಲ್ಲಿದ್ದೇನೆ. ನನ್ನ ಕಚೇರಿ, ನನ್ನ ಸಾರ್ವಜನಿಕ ಕಚೇರಿ ವಿಕಾಸ 2004 ಜೂನ್ 6ನೇ ತಾರೀಕು ಆರಂಭ ಆಗಿದ್ದು ಇವತ್ತಿನ ತನಕ ಕ್ಲೋಸ್ ಆಗಲಿಲ್ಲ. ಇವತ್ತಿನ ತನಕ ನಡೀತಾ 11 ವರ್ಷದಿಂದ ನಿರಂತರವಾಗಿ ಜನಸಂಪರ್ಕದ ವ್ಯವಸ್ಥೆ ಮಾಡಿದೆ. ಸರ್, ನಿಮ್ಮ ಪೊಲಿಟಿಕಲ್ ಕ್ರಿಟಿಕ್ ಒಬ್ಬರು ಹೇಳ್ತಾರೆ, ಗೋಪಾಲ್ ಭಂಡಾರಿ ಅವರು ಮತ್ತು ಸುನಿಲ್ ಕುಮಾರ್ ಅವರು ಒಂದೇ ವೇದಿಕೆಯಲ್ಲಿದ್ದರೆ ಒಬ್ಬರೊಬ್ಬರ ಮುಖನೂ ನೋಡಲ್ಲ, ಅಷ್ಟು ವೈರತ್ವ ಇದೆ ಅವ್ರ ಮಧ್ಯದಲ್ಲಿ ಅಂತೇಳಿ. ಇದು ಸತ್ಯನಾ ಸರ್? ನನಗೆ ಯಾರೂ ವೈರಿಗಳಿಲ್ಲ. ನಾನು ಮೊದಲನೇ ಚುನಾವಣೆಯಲ್ಲಿ ಹೇಳಿದ್ದೆ, ಗೋಪಾಲ್ ಭಂಡಾರಿ ನನಗೆ ವೈರಿ ಅಲ್ಲ, ನನ್ನ ಪ್ರತಿಸ್ಪರ್ಧಿ ಅಂತ. ನನಗೆ ಯಾರ ಬಗ್ಗೆನೂ ವೈರತ್ವ ಇಲ್ಲ. ಅವರು ನಾವು ವೇದಿಕೆಯಲ್ಲಿ ಅಷ್ಟೇನು ದ್ವೇಷ ನನಗೇನು ಅನಿಸಲ್ಲ. ನಾನು ಮಾತಾಡ್ತೀನಿ, ಅವ್ರು ಮಾತಾಡ್ಲಿಕ್ಕೆ ಅಂಜಿಕೆ ಪಟ್ಕೊಂಡ್ರೆ ನಾನೇನು ಮಾಡಲಿ? ಎಬ್ಸಿ ಮಾತಾಡಿಸ್ಲಿಕ್ಕೆ ಆಗಲ್ಲ. ಮಾತಾಡಿಸ್ತೇನೆ ನಾನು. ನನಗೆ ಯಾರ ಬಗ್ಗೆನೂ ದ್ವೇಷ ಇಲ್ಲ. ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ತಗೊಂಡ್ರೆ ತಮಗೆ ಅತಿ ಆತ್ಮೀಯರಿರೋರು ಯಾರು ಅಂತ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ತುಂಬ ಜನ ಇದ್ದಾರೆ ಕಾಂಗ್ರೆಸ್ನಲ್ಲಿ ನನಗೆ. ಹಂಗಂತೇಳಿ ವಿಚಾರದಲ್ಲಿ ಎಲ್ಲೂ ಕೂಡ ವ್ಯತ್ಯಾಸಗಳಿಲ್ಲ. ಬಟ್ ಒಬ್ಬರ ಹೆಸರು ಹೇಳ್ಬೇಕಂತಾದರೆ ತಮಗೆ ಆತ್ಮೀಯರು ಅಂತ ಹೇಳುವಂಥವ್ರು ಯಾರವರು? ಬೆಂಗಳೂರಿನ ರಾಮಲಿಂಗಾರೆಡ್ಡಿ ನಂಗೆ ಅತ್ಯಂತ ಆತ್ಮೀಯರಿದ್ದಾರೆ. ಇವತ್ತು ಕಾಂಗ್ರೆಸ್ನಲ್ಲಿರುವಂಥ ಶಿವರಾಜ್ ತಂಗಡಿಗೆ ನಂಗೆ ಆತ್ಮೀಯರಿದ್ದಾರೆ. ಈ ರೀತಿ ತುಂಬ ಜನ ಆತ್ಮೀಯರು ಇವತ್ತಿನ ಶಾಸಕರ ಪೈಕಿನಲ್ಲಿ ಇದ್ದಾರೆ. ಖಂಡಿತ. ಸರ್, ಮತ್ತೊಂದು ವಿಷಯ ಕೇಳಬೇಕು. ಇದು ಸ್ವಲ್ಪ ಪರ್ಸನಲ್ಲು. ತಾವು ಕಟ್ಟರ್ BJPಯಲ್ಲಿ ಅಥವಾ ಸಂಘದ ಬ್ಯಾಕ್ಗ್ರೌಂಡಿಂದ ಬಂದವರು. ತಮ್ಮ ಮದುವೆ KG ಶಿವಪ್ಪ ಅವರ ಮಗಳೊಂದಿಗೆ ಆಯಿತು. ಅವರು ಕಾಂಗ್ರೆಸ್ ಪಕ್ಷದ MP ಆದವರು. ಈ ಸಂಬಂಧ ಹೇಗೆ ಕೂಡಿ ಬಂತು ಅಂತ? KG ಶಿವಪ್ಪನವರು ಲೋಕಸಭಾ ಚುನಾವಣೆ ನಿಂತಾಗ ಅವ್ರ ವಿರುದ್ಧ ಪ್ರಚಾರ ಮಾಡಿದಂತ ನಾನು. ಅವತ್ತು ಯಡಿಯೂರಪ್ಪನವ್ರು ನಮ್ಮ ಕ್ಯಾಂಡಿಡೇಟು. ನನ್ನ ಗ್ರಾಮದಲ್ಲಿ KG ಶಿವಪ್ಪನವರ ಪೋಸ್ಟರ್ಗಳನ್ನು ಕಿತ್ತು ಬಿಸಾಕ್ತಂದು ನಾನು. ಹಾಗಂತೇಳಿ ಅದು ಇದು ಗೊತ್ತಿಲ್ಲ, ಋಣಾನುಭವದಲ್ಲಿ ಮದುವೆ ಆಗಿದ್ದೇನೆ. ಕಾಂಗ್ರೆಸ್ಸಿಗೂ BJPಗೂ ಏನು ಸಂಬಂಧ ಇಲ್ಲ, ಆಗಿದ್ದೇನೆ. ಇವತ್ತು ಆ ಮನೆಯೂ BJP ಆಗಿದೆ, ನಮ್ಮ ಮನೆಯೂ ಕೂಡ BJP ಇದೆ. ಖಂಡಿತ. ಬಟ್ ಈ ಫಿಕ್ಸಿಂಗ್ ಮಾಡಿದವ್ರು ಯಾರು ಅಂತ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಿಕ್ಸಿಂಗ್ ಏನಿಲ್ಲ, ಇದು ಅಚಾನಕ್ಕಾಗಿ ಒಂದು ಆಗಿದ್ದಿದ್ದು. ನೋಡಬೇಕು ಅಂತಾದಾಗ ನೋಡಿದ್ವಿ. ಮನೆಯ ಪೇರೆಂಟ್ಸನ್ನು ಕರ್ಕೊಂಡೋಗಿ ಹುಡುಗಿ ನೋಡಿದ್ದಲ್ಲ. ಅವತ್ತೊಂದಿನ ಬಿಡುವಿತ್ತು ಅನ್ನೋ ಕಾರಣಕ್ಕೆ ನಾನು ನನ್ನ ಫ್ರೆಂಡ್ ಹೋಗಿ ನೋಡ್ಕೊಂಡ್ಬಂದಿದ್ದು. ಅದು ಮುಂದುವರಿತಾ ಹೋಯಿತು. ನಂತರ ಹಿರಿಯರು ಒಪ್ಕೊಂಡ್ರು. ಸಾಮೂಹಿಕ ಮದುವೆನಲ್ಲಿ ಮದುವೆ ಆಗಿದ್ದೇನೆ. ಖಂಡಿತ. ಸಾಮೂಹಿಕ ಮದುವೆ ಅಂತ ಹೇಳುವಾಗ ನೆನಪು ಬರುತ್ತೆ, ಪ್ರಾಯಶಃ ಇತಿಹಾಸದಲ್ಲಿ ಅತಿ ಹೆಚ್ಚು ಜನರು ಇರೋವಂಥ ಮತ್ತು ಒಂದು ದೊಡ್ಡ ಸಂಖ್ಯೆಯಲ್ಲಿ ಜನರು ಒಟ್ಟಾಗಿ ಒಂದು ಸಾಮೂಹಿಕ ಮದುವೆಯಲ್ಲಿ ನೀವು ಪಾಲ್ಗೊಂಡಿದ್ರಿ. ಆ ವಿಚಾರ ಯಾಕೆ ಬಂತು ತಮಗೆ? ಒಂದು, ನಾನು ಸ್ವಲ್ಪ ಸರಳ ಜೀವಿ, ಭಾಳ ವೈಭೋಗದ ಜೀವನಗಳು ನಂದಿಲ್ಲ. ಸಾಮೂಹಿಕ ಮದುವೆಯಲ್ಲಿ ಮುಖಾಂತರ ನಾನೇನೋ ಒಂದು ಆದರ್ಶ ಮಾಡಲಿಕ್ಕೆ ಹೊರಟಿದ್ದೀನಿ ಅಂತ ಏನಿಲ್ಲ. ಹೀಗೆ ಮದುವೆ ಅಂತಂದಾಗ ಒಬ್ಬರು ಹಿರಿಯ ಸಲಹೆ ಕೊಟ್ಟರು ನನಗೆ, ಒಬ್ಬ ಶಾಸಕ ಸಾಮೂಹಿಕ ಮದುವೆ ಆಗ್ತಾನೆ ಅಂತಂದರೆ ಅದೊಂದು ದೊಡ್ಡ ಸಂದೇಶ ಹೋಗುತ್ತೆ ಇಡೀ ಸಮಾಜಕ್ಕೆ. ಸಾಮೂಹಿಕ ಮದುವೆಗಳನ್ನು ಯಾರೋ ಬಡವರು ಮಾತ್ರ ಆಗ್ತಾರೆ ಅನ್ನುವಂಥ ಸಂದೇಶ ಇದೆ, ನೀನೇ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿದರು. ನಾನು ಮನೆಯಲ್ಲಿ ಹೇಳಿದಾಗ ತುಂಬ ಸಂತೋಷವಾಗಿ ಒಪ್ಕೊಂಡ್ರು. ನನ್ನ ಹುಡುಗಿ ಮನೆಯಲ್ಲಿ, ಅಂದರೆ ಹೆಂಡತಿ ಮನೆಯಲ್ಲಿ ಒಪ್ಪಿಸ್ಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಳ್ತು ನನಗೆ. ಒಪ್ಕೊಂಡ್ರು. ಅಂದರೆ ನಾವು ವೈಯಕ್ತಿಕ ಮದುವೆ ಆಗಲಿಕ್ಕಿಂತ ವಿಜೃಂಭಣೆಯಿಂದ ಸಾಮೂಹಿಕ ಮದುವೆ ಆಯಿತು ಅಂತ ನಮ್ಗೆ ಇವತ್ತಿಗೂ ಕೂಡ ಅನಿಸುತ್ತೆ. ಖಂಡಿತ. ಸರ್, ಇನ್ನೊಂದು ಪ್ರಶ್ನೆ, ತಮ್ಮ ವೈಯಕ್ತಿಕ ಜೀವನದಲ್ಲಿ ತಾವು ಯಾರನ್ನಾದರೂ ಒಬ್ಬರನ್ನ ಮೆಂಟರ್ ಅಂತ ಕನ್ಸಿಡರ್ ಮಾಡಬೇಕಂದ್ರೆ ಅಥವಾ ಗುರು ಅಂತ ಕನ್ಸಿಡರ್ ಮಾಡಬೇಕಂತಾದರೆ ಯಾರನ್ನು ಕನ್ಸಿಡರ್ ಮಾಡ್ತೀರಿ? ನನ್ನ ವೈಯಕ್ತಿಕ ಜೀವನದ ಎಲ್ಲ ಕಟ್ಟುಪಾಡುಗಳಿಗೆ, ಎಲ್ಲ ಡಿಸಿಪ್ಲಿನ್ಗಳಿಗೆ ನನ್ನ ತಂದೆನೇ ಗುರು ನನಗೆ. ನನ್ನನ್ನು ಈ ಎಲ್ಲ ಚಟುವಟಿಕೆಗಳಿಗೆ ಕರ್ಕೊಂಡು ಬಂದಂಥವ್ರು ಹಿರೇಂದ್ರ ಶಾ ಅಂತೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಪೂರ್ಣಾವಧಿ ಕಾರ್ಯಕರ್ತರಾಗಿದ್ದು ನನ್ನನ್ನು ABVPಗೆ ಕರ್ಕೊಂಬಂದಂಥವ್ರು ಅವರು. ನನ್ನನ್ನು ಆರಂಭದ ದಿನಗಳಲ್ಲಿ ಸಂಘಟನೆಯಲ್ಲಿ ತಿದ್ದಿ ಬೆಳೆಸಿದಂಥವ್ರು ಅವರು. ಸೊ ಆ ಹಿರೇಂದ್ರ ಶಾ ನಾನು ಯಾವತ್ತೂ ಮರೆಯೋ ಪ್ರಶ್ನೆನೇ ಇಲ್ಲ. ಇವತ್ತು ಬೆಂಗಳೂರಿನಲ್ಲಿದ್ದಾರೆ ಅವರು. ಅವತ್ತು ನಾನು ABVPಯ ಕಾರ್ಯಕರ್ತನಾಗಿ ಕಾಶ್ಮೀರ ಹೋರಾಟದಲ್ಲಿ ಅದನ್ನು ಸೇರಿಕೊಂಡಾಗ ಅವತ್ತಿನಿಂದ ಬಹುಶಃ 2001-2000 ತನಕ ನನ್ನನ್ನು ಅವರು ಬೇರೆ ಬೇರೆ ಹಂತಗಳಲ್ಲಿ ಬೆಳೆಸಿದರು. ಖಂಡಿತ. ಅದಾದ ನಂತರ ಕಾಲಚಕ್ರದಲ್ಲಿ 100 ಜನ ಹಿರಿಯರು ಬಂದಿದ್ದಾರೆ. ಅವರೆಲ್ಲರ ಮಾರ್ಗದರ್ಶನವೂ ಕೂಡ ನಂಗೆ ಲಭ್ಯ ಆಗಿದೆ. ಎಸ್ ಸರ್, ಮತ್ತಷ್ಟು ಮಾತಾಡಲಿಕ್ಕಿದೆ ನಿಮ್ಮೊಂದಿಗೆ. ವೀಕ್ಷಕರೇ, ಒಂದು ಚಿಕ್ಕ ವಿರಾಮದ ನಂತರ ಇನ್ನೊಂದು ಕೆಲವು ಪ್ರಶ್ನೆಗಳನ್ನು ಸುನಿಲ್ ಕುಮಾರ್ ಅವರಿಗೆ ಕೇಳೋಣ.
ಎಸ್ ವೀಕ್ಷಕರೇ, ಬ್ರೇಕಿನ ನಂತರ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಸುನಿಲ್ ಕುಮಾರ್ ಅವರೊಂದಿಗೆ. ಸರ್, ಪ್ರತಿ ಶಾಸಕರಿಗೆ ಒಂದು ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ ಇರುತ್ತೆ, ಅಂದರೆ ಅವರ ಒಂದು ಯೂನಿಕ್ ಕ್ವಾಲಿಫಿಕೇಶನ್ ಅಥವಾ ಯೂನಿಕ್ ಕ್ವಾಲಿಟಿ. ತಮ್ಮ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಏನು? ಅಲ್ಲ, ನಾನು ಮೊದಲನೇ ಬಾರಿ ಶಾಸಕನಾಗಿ 2004ರಲ್ಲಿ ಹೋದಾಗ ವಿಧಾನಸೌಧದ ಯಾವ ಗೇಟ್ನಲ್ಲಿ ಹೋಗಬೇಕು ಅಂತ ನಂಗೆ ಗೊತ್ತಿರಲಿಲ್ಲ. ನಾನೊಂದು ಹಿಂದುತ್ವದ ಚಳುವಳಿಯ ಮುಖಾಂತರ ರಾಜಕಾರಣಕ್ಕೆ ಬಂದಂಥವನು. ಆದರೆ ರಾಜಕಾರಣದಲ್ಲಿ ಕಲಿಯುವಂಥದ್ದು ತುಂಬ ಇದೆ. ರಾಜಕಾರಣದಲ್ಲಿ 2 ವಿಂಗಡಗಳನ್ನು ಕ್ಲೀನಾಗಿ ಮಾಡಬೇಕು ನೀವು. ಪಕ್ಷ ರಾಜಕಾರಣ ಬೇರೆ, ಜನಪ್ರತಿನಿಧಿಯಾಗಿ ಮಾಡುವಂಥ ರಾಜಕಾರಣ ಬೇರೆ. ಆದರೆ ರಾಜಕಾರಣದಲ್ಲೂ ಕೂಡ ಸಣ್ಣ ಪುಟ್ಟ ಸಂಗತಿಗಳಿಗೆ ನಾವು ಮಾಡಲಾಗ್ಬೋದು, ಯೂನಿಕ್ ಆಗ್ಬೋದು ಅಂತ ಅನಿಸುತ್ತೆ. ನನಗೆ ಅತ್ಯಂತ ಸಂತೋಷ ಏನು ಅಂತಂದರೆ, ನಾನು ಮೊದಲನೇ ಬಾರಿ ಶಾಸಕನಾಗಿದ್ದಾಗಿರ್ಬೋದು, ಈ ಬಾರಿ ಶಾಸಕನಾಗಿದ್ದಾಗಿರ್ಬೋದು, ಒಂದೇ ಒಂದು ದಿನ ಅಧಿವೇಶನವನ್ನು ತಪ್ಪಿಸಲಿಲ್ಲ. ಬೆಳಿಗ್ಗೆ 9 ಗಂಟೆಗೆ ಅಧಿವೇಶನ ಪ್ರಾರಂಭ ಆದರೆ ಸಂಜೆ ಅಧಿವೇಶನ ಮುಗಿಯುವ ತನಕವೂ ಕೂಡ ಒಂದು ದಿನವೂ ಕೂಡ 1 ನಿಮಿಷವೂ ಕೂಡ ನಾನು ಮುಂಚೆ ರೂಮಿಗೆ ಬಂದಿದ್ದಿಲ್ಲ. ಆದರೆ ಒಬ್ಬ ವಿಧಾನಸಭೆಯ ಸದಸ್ಯನ ಕರ್ತವ್ಯ ಏನು ಅಂತಂದರೆ, ತಾನು ವಿಧಾನಸಭೆಯಲ್ಲಿ ಕೂತು ಸಾರ್ವಜನಿಕ ಚರ್ಚೆಗಳಿಗೆ ಧ್ವನಿ ಆಗಬೇಕು ಅಂತ. ಸೊ ಅದನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ, ಒಂದು ದಿನವೂ ಕೂಡ ತಪ್ಪಿಸ್ಕೊಂಡಿಲ್ಲ. ಖಂಡಿತ. ಎರಡನೇದು, ರಾಜಕಾರಣಿಗಳ ಬಗ್ಗೆ ಸಾಮಾನ್ಯವಾಗಿ ಅಂದರೆ ನಿಮ್ಮ ಪತ್ರಕರ್ತರು ಹೇಳುವಂಥದ್ದೇನು, ಅವರ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ, ಹೇಗೆ ಬೇಕಾದ್ರೆ ಇರ್ತಾರೆ ಅಂತ. ನಾನು ಯಾವ ಕಾರ್ಯಕ್ರಮವನ್ನು ಕೂಡ ಸಮಯಕ್ಕೆ ಸರಿಯಾಗಿ ಬಂದಿದ್ದೇನೆ, ಯಾವುದನ್ನೂ ಕೂಡ ತಪ್ಪಿಸಿಲ್ಲ. ಕಾರ್ಕಳದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಸರಿಯಾದ ಸಮಯಕ್ಕೆ ಹೋಗಿದ್ದೇನೆ. ಅವ್ರ ಕಾರ್ಯಕ್ರಮದ ಆಯೋಜಕರು ತಡವಾಗಿ ಪ್ರಾರಂಭ ಆದರೆ 2ನೇ ಕಾರ್ಯಕ್ರಮ ನಂಗೆ ತಡ ಆಗ್ಬೋದೇನೋ, ಆದರೆ ನಾನು ಸರಿಯಾದ ಸಮಯಕ್ಕೆ ಕಾರ್ಕಳದಲ್ಲಿ ಇರ್ತೇನೆ. 3ನೇದು, ಶಾಶ್ವತ ಕಾಮಗಾರಿಗಳ ಕಡೆಗೆ ಗಮನವನ್ನು ಕೊಟ್ಟವನು ನಾನು. ಒಬ್ಬ ಶಾಸಕ ಯಾವುದೋ ಊರಿನಲ್ಲಿ ಒಂದು ರಸ್ತೆ ಮಾಡಿಬಿಟ್ಟ, ಇದೊಬ್ಬ ಶಾಸಕನ ಕರ್ತವ್ಯ ಕಂಪ್ಲೀಟು ನಂಗೆ ಅನಿಸಲ್ಲ. ಎಲ್ಲ ಒಂದು ಬೋರ್ವೆಲ್ ತೋಡಿಸ್ಬಿಟ್ಟ, ಇದು ಶಾಸಕನ ಕರ್ತವ್ಯ ಅಲ್ಲ. ಆದರೆ ಸುನಿಲ್ ಕುಮಾರ್ ಅಂತಂದರೆ ಇವತ್ತು ನನಗೇನು ಹೇಳ್ತಾರೆ, 2004ರಲ್ಲಿ ಶಾಸಕನಾದಾಗ ಸುನಿಲ್ ಕುಮಾರ್ ಹೆಜ್ಜೆ ಗುರುತುಗಳೇನು ಅಂತಂದರೆ, ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್, ಪಾಲಿಟೆಕ್ನಿಕ್ ಕಾಲೇಜ್, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಯಾತ್ರಿ ನಿವಾಸ, ಇದು 3 ವರ್ಷದಲ್ಲಿ ನಾನು ಮಾಡಿರುವಂಥ ಹೆಜ್ಜೆ ಗುರುತುಗಳು. ಈ ಮೂರು ವರ್ಷದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಶಾಶ್ವತ ಕಾಮಗಾರಿಗಳೇನು ಅಂತ ಕೇಳಿದರೆ, ಈಗ ಮತ್ತೊಂದು ಯಾತ್ರಿ ನಿವಾಸ, ಕಾರ್ಕಳದ ಎಲ್ಲ ರಸ್ತೆಗಳನ್ನು ಡಬಲ್ ಮಾಡ್ತಾ ಇರುವಂಥದ್ದು. ಪಾಲಿಟೆಕ್ನಿಕ್ ಕಾಲೇಜನ್ನು ಮೊದಲು ಲೇಡೀಸ್ ಪಾಲಿಟೆಕ್ನಿಕ್ ಇದ್ದನ್ನು ಈಗ 2 ಬೋತ್ ಮಾಡಿರುವಂಥ ಸಾಧನೆಗಳು. ಹೊಸ ಪಿ ಯು ಕಾಲೇಜುಗಳು, ಹೊಸ ಡಿಗ್ರಿ ಕಾಲೇಜುಗಳನ್ನು ಮಾಡ್ತಾ ಇರುವಂಥದ್ದು, ಉದ್ಯೋಗ ಮೇಳ, ಈಗ ಪರಿಸರ ಉತ್ಸವ, ಇದೆಲ್ಲದೂ ಕೂಡ ಒಂದು ಶಾಶ್ವತ ಕಾಮಗಾರಿಗಳ ಕಡೆಗೆ ನಾವು ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಇವತ್ತು. ಖಂಡಿತ. ಸೊ ಈ ಹಿನ್ನೆಲೆಯಲ್ಲಿ ಒಬ್ಬ ಶಾಸಕ ಮುಂದಿನ 10 ವರ್ಷದಲ್ಲೂ ಕೂಡ ಒಬ್ಬ ಶಾಸಕ ನೆನೆಸ್ಕೊಳ್ಬೇಕು. ನಾನು ಹಂಗಂತೇಳಿ ಭಾರಿ ಗನಂದಾರಿ ಕಡ್ದುಬಿಟ್ಟಿದ್ದೀನಿ, ಮಾಡಿಬಿಟ್ಟಿದ್ದೀನಿ ಅಂತಲ್ಲ. ಆದರೆ ಶಾಶ್ವತ ಕಾಮಗಾರಿಗಳ ಕಡೆಗೆ ನಿಧಾನವಾಗಿ ಹೆಜ್ಜೆ ನೀಡುವಂಥ ಪ್ರಯತ್ನವನ್ನು ಇವತ್ತು ನಾವು ಮಾಡಿದ್ದೇವೆ. ಇವತ್ತು ನಾವು ಕಾರ್ಕಳದಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದ್ದೇವೆ. ಕಾರ್ಕಳದಲ್ಲಿ ಒಂದು ಕೈಗಾರಿಕಾ ವಲಯ 12 ಎಕರೆ ಜಾಗದಲ್ಲಿ ಕಾರ್ಕಳದಲ್ಲಿ ಒಂದು ಕೈಗಾರಿಕಾ ವಲಯ ಮಾಡ್ತಿದ್ದೇವೆ. 29 ಕಿಂಡಿ ಅಣೆಕಟ್ಟುಗಳು ಈ ವರ್ಷ ಕಾರ್ಕಳದಲ್ಲಿ ಆಗ್ತಾಯಿದೆ. ಕರ್ನಾಟಕದ ಇತಿಹಾಸದಲ್ಲಿ ಒಂದು ವರ್ಷದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ದಾಖಲೆ ಆಗಿರುವಂಥದ್ದು ಕಾರ್ಕಳದಲ್ಲಿ 29 ಕಿಂಡಿ ಅಣೆಕಟ್ಟು. ಯಾಕೆ ಹಿಂದಿನವರು ಮಾಡೋಕ್ಕಾಗಲಿಲ್ಲ? ಇದೆಲ್ಲದೂ ಕೂಡ ಶಾಶ್ವತ ಕಾಮಗಾರಿಗಳ ಕಡೆಗೆ ನಾವು ಹೆಜ್ಜೆ ನೀಡ್ತೇವೆ. ಸರ್, ಕಿಂಡಿ ಅಣೆಕಟ್ಟು ಅನ್ನುವಾಗ ಸೊರಕೆ ಅವ್ರು ಹೇಳಿದ ಒಂದು ವಿಷಯ ನೆನಪು ಬರುತ್ತೆ. ಸೊರಕೆ ಅವ್ರು ಒಮ್ಮೆ ಹೀಗೆ ಮಾತಾಡುವಾಗ ಹೇಳಿದರು, ಕಾಪುವಿನಲ್ಲಿ ಅವರಿಗೆ ಬಂದಿರೋಕ್ಕಿಂತ ಜಾಸ್ತಿ ಅನುದಾನ ಕಾರ್ಕಳದಲ್ಲಿ ತಮಗೆ ಬಂದಿದೆ ಅಂತೇಳಿ, ಕಾಂಗ್ರೆಸ್ ಸರ್ಕಾರ ಇರುವಾಗ. ಅದಕ್ಕೇನಾದರೂ ಕಾರಣ ಇದೆ? ಅಲ್ಲ, ನಾನೀಗ ಯಾರನ್ನೂ ತೆಗೊಳ್ಳಿಕ್ಕೆ ಅಥವಾ ಯಾರನ್ನೋ ಕಡಿಮೆ ಜಾಸ್ತಿ ಅಂತ ಹೇಳಲಿಕ್ಕೆ ಹೋಗಲ್ಲ. ನೀವು ಸಾಧ್ಯ ಆದರೆ ಪರೀಕ್ಷೆ ಮಾಡಿ. PWDನಲ್ಲಿ 2 ಜಿಲ್ಲೆನಲ್ಲಿ ನಂಗೆ ಹೈಯೆಸ್ಟ್ ಅನುದಾನ ಬಂದಿರೋದು. ನಮ್ಮ ಗ್ರಾಮ ನಮ್ಮ ರಸ್ತೆಯಲ್ಲಿ ಇಡೀ 2 ಜಿಲ್ಲೆಯಲ್ಲಿ ನನಗೆ ಜಾಸ್ತಿ ಅನುದಾನ ಬಂದಿರೋದು. ಸಣ್ಣ ನೀರಾವರಿ ಇಲಾಖೆಯಲ್ಲಿ ಹೈಯೆಸ್ಟ್ ಅನುದಾನ ನಂಗೆ ಬಂದಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿನಲ್ಲಿ ನನಗೆ ಹೈಯೆಸ್ಟ್ ಅನುದಾನ ಬಂದಿರುವಂಥದ್ದು. ಹಂಗಂತೇಳಿ ನಾನು ಭಾರಿ ಉಳಿದೋರ್ಗಿಂತ ಸುಪೀರಿಯರ್ ನಾನು ಹೇಳ್ತಾ ಇರೋದಲ್ಲ. ಸರ್, ಈ ವಿಷಯದಲ್ಲಿ ಒಂದು ಪ್ರಶ್ನೆ ನಿಮಗೆ. ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದಲ್ಲಿ, ಅದನ್ನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ನಿಮಗೆ ಅಂತ? ಅದೇ ಸುನಿಲ್ ಕುಮಾರ್ ಸ್ಪೆಷಲ್ ಅಂತ. ಹಾಗೆ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಇದಾಗಬೇಕು. ಅಭಿವೃದ್ಧಿ ಕೇವಲ ಮಾತಲ್ಲ, ಅದೊಂದು ಸಂಕಲ್ಪ ಅಂತ ನಮ್ಮ ಘೋಷಣೆ. ನನಗೆ ಅತ್ಯಂತ ಹೆಗ್ಗಳಿಕೆ, ನಾನು ಟೀಕೆ ಮಾಡಲಿಕ್ಕೆ ಈ ಸಂದರ್ಶನ ಉಪಯೋಗಿಸ್ಕೊಳ್ಳೋದಿಲ್ಲ. ಸುನಿಲ್ ಕುಮಾರು ಶಂಕುಸ್ಥಾಪನೆ ಮಾಡಿ ಆ ಶಂಕುಸ್ಥಾಪನೆಯ ಕಲ್ಲಿನ ಸುತ್ತ ಕಮ್ಯುನಿಸ್ಟ್ ಗಿಡ ಬೆಳೆದಿದೆ ಅನ್ನುವಂಥ ಒಂದು ಉದಾಹರಣೆ ಕೊಡಿಸಿ.
ಸುನಿಲ್ ಕುಮಾರ್ ಗುದ್ಲಿ ಪೂಜೆ ಮಾಡೋಗಿದ್ದಾರೆ, ನಂತರ ಈ ಕಡೆ ತಲೆ ಹಾಕಿಲ್ಲ ಅನ್ನೋಂಥ ಒಂದು ಉದಾಹರಣೆ ತೋರಿಸಿ. ಆದರೆ ಉಳಿದ ರಾಜಕಾರಣ ಮಾಡಿರುವಂಥ 100 ಕಲ್ಲುಗಳನ್ನು ತೋರಿಸಬಲ್ಲೆ ನಾನು. ಮತ್ತು ನಾನು ಮಾತಾಡ್ಬೇಕಾದ್ರೆ ಆಗತ್ತೆ ಆಗಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಬಿಡ್ತೇನೆ. ಆ ತಕ್ಷಣಕ್ಕೆ ಜನರಿಗೆ ಬೇಜಾರಾಗ್ಬೋದು, ಆದರೆ ಮುಂದೆ ಅದು ನಿಜ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಸೊ ಕಾರ್ಕಳದ ಮುಂದಿನ 20 ವರ್ಷಕ್ಕೆ ಕಾರ್ಕಳ ಏನಾಗಬೇಕು ಅನ್ನೋದು ಆಲೋಚನೆಗಳನ್ನು ಮಾಡಿ ಆ ದಿಕ್ಕಿನ ಕಡೆಗೆ ಇವತ್ತು ಸಾಗ್ತಾ ಇದ್ದೇವೆ. ಸರ್, ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ರಾಜಕಾರಣದಲ್ಲಿ ತಾವು ಅತಿ ಹೆಚ್ಚು ದ್ವೇಷ ಮಾಡುವಂತ ರಾಜಕಾರಣಿ ಯಾರು? ಯಾರು ಹೇಳ್ತಾರೆ ನನ್ನನ್ನು ದ್ವೇಷ ಮಾಡೋರ? ಅಲ್ಲ, ತಾವು ದ್ವೇಷ ಮಾಡೋ. ನಾನು ಯಾರನ್ನೂ ದ್ವೇಷ ಮಾಡಲ್ಲ, ಖಂಡಿತ ಇಲ್ಲ. ಯಾರನ್ನೂ ದ್ವೇಷ ಮಾಡಲ್ಲ. ನಂಗೆ ಅಥವಾ ದ್ವೇಷ ಅನ್ನೋದು ತಾವು ಯಾರಿಗಾದ್ರೂ ತಮ್ಮ ಕಾರ್ಯಕರ್ತರ ಹತ್ರ ಮಾತಾಡುವಾಗ ಇವ್ರಾಗೆ ಇರಬಾರ್ದು ಅಂತೇಳಿ ಯಾರನ್ನಾದ್ರೂ ಹೇಳ್ತೀರಾ? ಅಲ್ಲ, ನಾನು ವಿಚಾರದ ಕುರಿತಂತೆ ನಾನು ಭಾಳ ಸ್ಪೆಸಿಫಿಕ್ ಏನು ಅಂತಂದರೆ, ಒಂದೊಂದು ಘಟನೆಗೆ ಸಂಬಂಧಪಟ್ಟಂತೆ ಒಬ್ಬರೊಬ್ಬರನ್ನ ವಿರೋಧಿಸಬಲ್ಲೆ, ವ್ಯಕ್ತಿಯನ್ನು ವಿರೋಧಿಸೋದಿಲ್ಲ. ನೀವು ಯಾವ್ದಾದ್ರು ಒಂದು ಘಟನೆಯಲ್ಲಿ ತಪ್ಪು ಮಾಡಿದರೆ ಆ ಘಟನೆಯ ಕುರಿತಂತೆ ನಿಮ್ಮನ್ನು ನಾನು ವಿರೋಧಿಸಬಲ್ಲೆ. ಆದರೆ ಇಡೀ ವಿಲಾಸೆ ನನಗೆ ದ್ವೇಷ ಅಂತ ನನ್ನ ಬಗ್ಗೆ ಯಾರ ಬಗ್ಗೆನೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾನು. ಆದರೆ ವಿಚಾರಕ್ಕೆ ತೊಂದರೆ ಆಗುತ್ತೆ, ನಮ್ಮ ಸಂಘಟನೆಯ ವ್ಯವಸ್ಥೆಗೆ ತೊಂದರೆ ಆಗುತ್ತೆ ಅಂತಂದಾಗ ಆ ಕ್ಷಣದಲ್ಲಿ ಯಾರನ್ನು ಬೇಕಾದ್ರೂ ವಿರೋಧಿಸಬಲ್ಲೆ ನಾನು, ಯಾರನ್ನು ಬೇಕಾದ್ರೂ ಎದುರು ಹಾಕ್ಕೊಳ್ತೀನಿ ನಾನು. ಹಾಗೆ ನೋಡಿದರೆ ಮೊದಲನೇ ಬಾರಿ ನಾನು ಶಾಸಕನಾದಾಗ ನಮ್ಮ ಸರ್ಕಾರ ಜಾಯಿಂಟ್ ಸರ್ಕಾರ ಬಂದಿತ್ತು ಅವತ್ತು. ಅವತ್ತು ದತ್ತಪೀಠದಲ್ಲಿ ದತ್ತ ಜಯಂತಿಗೆ ಅವಕಾಶವನ್ನು ಕೊಡೋದಿಲ್ಲ ಅಂತೇಳಿ ಅವತ್ತಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿದರು. ನಾನು ಅವತ್ತು ಯಡಿಯೂರಪ್ಪನವ್ರ ಜಗಳ ಬಂದೆ, ನೀವು ನಮಗೆ ದತ್ತ ಜಯಂತಿಗೆ ಪೂಜೆಯನ್ನು ಕೊಡ್ಲಿಕ್ಕೆ ಬಿಡೋದಿಲ್ಲ ಅಂತಂದರೆ ನನ್ನ ರಾಜೀನಾಮೆ ತಗೊಳ್ಳಿ, ನನ್ನ ಶಾಸಕನಾಗಿ ಮುಂದುವರಿಯೋದಿಲ್ಲ ಅಂತ. ಅವತ್ತು ನಮ್ಮ ಉನ್ನತ ನಾಯಕ, ಉನ್ನತ ಟಾಪ್ BJP ಯಾರು ಲೀಡರ್ ಅಂದರೆ ಯಡಿಯೂರಪ್ಪ. ನಾನು ಕಿರಿಯ ಶಾಸಕ, ನಾನು ಅದು ವಿರೋಧ ಮಾಡಿ ಬಂದಿದ್ದೆ ಅವ್ರ ಹತ್ರ. ಹಾಗಂತೇಳಿ ಯಡಿಯೂರಪ್ಪನವ್ರ ನನ್ನ ವಿರೋಧ ಅಂತ ಅರ್ಥ ಅಲ್ಲ, ಆ ವಿಚಾರದ ಕುರಿತಂತೆ ನನ್ನ ವಿರೋಧ, ನಿಮ್ಮ ನಿಲುವಿಗೆ ನಾನು ಬದ್ಧನಲ್ಲ ಅಂತ. ಸೊ ಈ ರೀತಿ ಯಾವ್ದಾದ್ರು ಘಟನೆಗಳಿಗೆ ಬಂದಾಗ ಆ ರೀತಿ ನೀವು ವಿರೋಧ ಮಾಡಿದಾಗ ತಮಗೆ ಅವ್ರ ವಿರೋಧ ಆಗ್ಲಿಲ್ವಾ? ಅದು ಅವ್ರಿಗೆ ಬಿಟ್ಟಿದ್ದು, ಅದು ಅವರು ಅಂತಲ್ಲ. ಯಾರಾದರೂ ನನ್ನನ್ನು ಅದಕ್ಕೆ ದ್ವೇಷ ಮಾಡ್ತಾರೆ ಅಂತಂದರೆ ನಾನೇನು ಮಾಡಲಿಕ್ಕಾಗಲ್ಲ. ನಾನು ಸರಿ ಮಾಡೋಂಥ ಪ್ರಯತ್ನಗಳನ್ನು ಕೂಡ ತುಂಬ ಜನರ ಜೊತೆ ಮಾಡಿದ್ದೇನೆ. ಅದರ ವಿಚಾರದ ಜೊತೆಗೆ ನನ್ನ ರಾಜಿ ಇಲ್ಲ, ವ್ಯವಸ್ಥೆಯ ಜೊತೆಯಲ್ಲಿ ನನ್ನ ರಾಜಿ ಇಲ್ಲ. ಖಂಡಿತ. ಆದರೆ ನಿಷ್ಠುರವಾದಿ ಅಂತ ಆಗ್ಲಿಕ್ಕೆ ರೆಡಿ ಇದ್ದೀರಿ ಅಂತ? ಖಂಡಿತ, ಯಾವುದೇ ಸಂದರ್ಭದಲ್ಲಿ ಇದ್ದೇನೆ. ವ್ಯವಸ್ಥೆನ ಹಾಳಾಗ್ಲಿಕ್ಕೆ ಬಿಡೋದಿಲ್ಲ ನಾನು. ನನ್ನ ಕಣ್ಣೆದುರುಗಡೆ ಯಾವುದೇ ವ್ಯವಸ್ಥೆಗಳು ಹಾಳಾಗಬಾರ್ದು. ಖಂಡಿತ. ನನ್ನ ಕಣ್ಣೆದುರುಗಡೆ ನಮ್ಮ ವಿಚಾರಕ್ಕೆ ಧಕ್ಕೆ ಆಗಬಾರ್ದು, ಅದನ್ನು ನಾನು ಸಹಿಸ್ಕೊಳ್ಳೋದಿಲ್ಲ. ಸರ್, ತಮ್ಮ ಪೊಲಿಟಿಕಲ್ ವಿಷನ್ ಅಂತ ಹೇಳಿದ್ರೆ, ಈಗ ನಾಳೆ ಏನಾದರೂ ಒಂದು ವಿಷನ್ ಇದೆ ನಿಮಗೆ ಪೊಲಿಟಿಕಲಿ ಅಂತ ಹೇಳಿದ್ರೆ ಅದೇನು? ಭಾಳ ದೊಡ್ಡ ವಿಷನ್ ಏನಿಲ್ಲ ನನಗೆ ಪೊಲಿಟಿಕ್ಸಲ್ಲಿ. ಚೀಫ್ ಮಿನಿಸ್ಟ್ರು ಆ ಥರ ಏನಿಲ್ಲ ನನಗೆ. ಒಬ್ಬ ಪಾರ್ಟಿಯ ವ್ಯಕ್ತಿಯಾಗಿ ರಾಜ್ಯ ಮಟ್ಟದಲ್ಲಿ ಬೆಳಿಬೇಕು, ಇನ್ನೂ ಬೇರೆ ಬೇರೆ ಹಂತಗಳಲ್ಲಿ ಬೆಳಿಬೇಕು, ನಿರ್ಣಯ ಪ್ರಕ್ರಿಯೆ ಮಾಡುವಂಥ ಟೀಮ್ನಲ್ಲಿರಬೇಕು ಅಂತ ನನಗೆ ಇವತ್ತಿಗೂ ಕೂಡ ಆಸೆ ಇದೆ. ಅದು ರಾಜ್ಯ ಮಟ್ಟದಲ್ಲಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿರ್ಬೋದು. ನಿರ್ಣಯ ಮಾಡುವಂಥ ಒಂದು 10 ಜನರ ಟೀಮ್ ಇದೆ ಅಂತಂದ್ರೆ ಆ ಟೀಮ್ನಲ್ಲಿ ನಾನು ಇರಬೇಕು. ಈ ಸಲ ನಿಮಗೆ ಅಪೇಕ್ಷೆ ಇತ್ತಾ ತಾವು ನಿರ್ಣಯ ಮಾಡುವಂಥ ಟೀಮಲ್ಲಿ ಇರ್ತೀರಿ ಅಂತ ಹೇಳಿ? ನನಗಿನ್ನೂ 40 ವರ್ಷ ಇಲ್ಲ, ಇನ್ನೂ ಕಾಲಕ್ಕಿದೆ. ನಂಗೆ ಇದೇ ವರ್ಷ ಆಗಬೇಕು ಅಂತೇನಿಲ್ಲ. ನನಗೆ ಭಗವಂತ 60 ವರ್ಷ ಆಯಿಸ್ಕೊಟ್ರೆ ಇನ್ನು 20 ವರ್ಷ ರಾಜಕಾರಣ ಮಾಡ್ತೀನಿ, ಏನು ಚಿಂತೆ ಇಲ್ಲ ನನಗೆ. ಯಾವತ್ತಾದ್ರೂ ಈ ರಾಜಕಾರಣ ಬೇಡ ಅಂತ ಅನ್ಸಿದ್ಯಾ ಕಳೆದ 11 ವರ್ಷದಲ್ಲಿ? ಹಾಗೇನು ಅನಿಸಿಲ್ಲ, ಖಂಡಿತ ಇಲ್ಲ. ರಾಜಕಾರಣಕ್ಕೆ ಬಂದಾಗಿದೆ, ಇಲ್ಲೇನೋ ವ್ಯವಸ್ಥೆ ಸರಿ ಇಲ್ಲ ಅಂತೇಳಿ ಬೆನ್ನು ತೋರಿಸೋ ಹೋಗೋ ಪ್ರಶ್ನೆನೇ ಇಲ್ಲ. ಈ ವ್ಯವಸ್ಥೆನ ಸರಿ ಮಾಡ್ತೇನೆ, ಆ ಧೈರ್ಯ ನಿಮಗಿದೆ? ಖಂಡಿತ ಇದೆ, ಮಾಡಿ ತೋರಿಸ್ತೀನಿ. ಅದಕ್ಕಾಗಿ ನಿಷ್ಠುರವಾದಿ ಆಗ್ಲಿಕ್ಕೆ ತಯಾರಿದ್ದೀರಿ? ಅದು ಈಗ ರಾಜಕಾರಣಕ್ಕೆ ಬಂದಿಲ್ಲ, ಅವತ್ತಿಂದನೂ ನಿಷ್ಠುರವಾದಿ ನಾನು. ಓಕೆ ಸರ್, ಈಗ ದತ್ತಪೀಠ ಅಭಿಯಾನವನ್ನ ಯಾವ ರೀತಿ ನೀವು ಇನ್ನು ಮುಂದುವರಿಸಲಿಕ್ಕೆ ಇಷ್ಟಪಡ್ತೀರಿ? ಅಲ್ಲ, ದತ್ತಪೀಠದ ಹೋರಾಟವನ್ನು ನೀವು 2 ಮುಖಗಳಲ್ಲಿ ನೋಡಬೇಕು. ಒಂದನೇದು ಭಾವನೆಗಳಿಗೆ ಸಂಬಂಧಪಟ್ಟಂಥ ನಮ್ಮ ಬೇಡಿಕೆಗಳನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಏನು ಹೇಳಿದೆ ಅದನ್ನು ಮುಂದುವರಿಸಬೇಕು. ಎರಡನೇದು ಆಡಳಿತಾತ್ಮಕವಾದಂಥ ಸುಧಾರಣೆಗಳಾಗಬೇಕು. ಭಾವನೆಗಳಿಗೆ ಸಂಬಂಧಪಟ್ಟಿದ್ದೇನು, ಅಲ್ಲೊಬ್ಬ ಹಿಂದೂ ಅರ್ಚಕರ ನೇಮಕ ಆಗಬೇಕು, ಅಲ್ಲಿ ದತ್ತ ಪಾದುಕೆಗಳಿಗೆ ಪ್ರತಿನಿತ್ಯ ಪೂಜೆ ಆಗಬೇಕು, ಹಿಂದೂಗಳಿಗೆ ಪ್ರತಿನಿತ್ಯ ಅಲ್ಲಿ ದರ್ಶನಕ್ಕೆ ಅವಕಾಶ ಕೊಡಬೇಕು. ಈ ರೀತಿಯಾದಂಥ ಭಾವನೆಗಳಿಗೆ ಸಂಬಂಧಪಟ್ಟಂಥ ಬೇಡಿಕೆಗಳಿದೆ, ಇದು ಆಗಲೇಬೇಕು. ಇದರಲ್ಲಿ ನಾವು ಹಿಂದೆ ಸರಿಗಂತ. ಅದಕ್ಕೋಸ್ಕರ ಏನಾದರೂ ಶಾಶ್ವತ ಪ್ಲಾನ್ ಇದೆಯಾ ನಿಮ್ಮ ಹತ್ರ? ಅದು ಈ ಹೋರಾಟವನ್ನು ಇವತ್ತು BJP ತಗೊಳ್ಳೋದಿಲ್ಲ, ಈ ಹೋರಾಟವನ್ನು ವಿಶ್ವ ಹಿಂದೂ ಪರಿಷತ್ ತಗೊಳ್ಬೇಕು. ಆ ಹೋರಾಟಕ್ಕೆ ನಮ್ಮದು ಬೆಂಬಲ ಇದೆ. ಅದನ್ನು ನಾವು ಕಳೆದ 5-6 ವರ್ಷಗಳ ಹಿಂದೆ ಅದನ್ನು ನಾವು ಮಾಡ್ಕೊಂಡಿದ್ದೇವೆ. ಯಾವ ರೀತಿಯ ಹೋರಾಟ ಅನ್ನುವಂಥ ನಿರ್ಣಯವನ್ನು ಮಾಡಬೇಕಾಗಿರುವಂಥದ್ದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ. ಅವರು ತೆಗೆದುಕೊಳ್ಳುವಂಥ ನಿಲುವುಗಳಿಗೆ BJP ಸಂಪೂರ್ಣವಾದಂಥ ಸಹಕಾರವನ್ನು ಕೊಡುತ್ತೆ. ಇನ್ನು ಆಡಳಿತಾತ್ಮಕವಾಗಿ ಅಲ್ಲಿ ಅಭಿವೃದ್ಧಿ ಆಗಬೇಕು, ಆ ರಸ್ತೆ ಅಭಿವೃದ್ಧಿ ಆಗಬೇಕು, ಅಲ್ಲೊಂದು ಯಾತ್ರಿ ನಿವಾಸ ಬರಬೇಕು, ಅಲ್ಲಿ ಮೂಲಭೂತ ಸೌಕರ್ಯಗಳು ಸಿಗಬೇಕು, ಈ ಥರದ್ದೆಲ್ಲ ಇದೆ. ಅದನ್ನು ಜನಪ್ರತಿನಿಧಿಯಾಗಿ ಏನೇನು ಮಾಡಬೇಕು ಅದೆಲ್ಲದನ್ನು ಮಾಡ್ತಾ ಇದ್ದೇವೆ. ಇವತ್ತು ಕಾಂಕ್ರೀಟ್ ರೋಡ್ ಮಾಡಿದ್ದೇವೆ ಅಲ್ಲಿಗೆ, ಅಲ್ಲಿ ಮೂಲಭೂತ ವ್ಯವಸ್ಥೆಗೆ ತಕ್ಕಂತೆ ಪೊಲೀಸ್ ಸ್ಟೇಷನ್ ಆಗಿದೆ, ಯಾತ್ರಿ ನಿವಾಸ ಮಾಡುವಂಥ ಪ್ರಯತ್ನ ನಡೆದಿದೆ, ಎಲ್ಲದೂ ಕೂಡ ಮಾಡಿದೆ. ಅದನ್ನು ಟೂರಿಸಂ ಸ್ಪಾಟ್ ಆಗಬೇಕು ನಮಗೆ ಆಸೆ ಇದೆ, ಖಂಡಿತ ಮಾಡಬೇಕು. ಸರ್, ಕಾರ್ಕಳ ಅಂತ ಹೇಳಿದಾಗ
ತಮ್ಮ ಮನಸ್ಸಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ನೆನಪಿಗೆ ಬರುತ್ತೆ? ಅಂದರೆ ನೀವು ಮಾಡಿರೋ ಕಾರ್ಯಕ್ರಮ ಮಾತ್ರ ಅಲ್ಲ, ಮುಂದೆ ಯಾವ ರೀತಿ ಕಾರ್ಕಳ ಬೆಳಿಬೇಕು ಅಂತ ತಮ್ಮ ಅಭಿಪ್ರಾಯ ಇದೆ? ಕಾರ್ಕಳ ಇವತ್ತೊಂದು ಟೂರಿಸಮ್ಗೆ ಅವಕಾಶ ಇರುವಂಥ ಒಂದು ದೊಡ್ಡ ಕ್ಷೇತ್ರ. ಜೈನರ ದೃಷ್ಟಿಯಿಂದ ಹೋಲಿಕೆ ಮಾಡಿದ್ರೆ ಒಂದು ಜೈನ ಕಾಶಿ ಅಂತ ಕರೆದೇ ತಪ್ಪಲಿಕ್ಕಿಲ್ಲ. ಅದು ವರಂಗದಿಂದ ಹಿಡಿದು ಕಾರ್ಕಳದ 10 ಗ್ರಾಮಗಳು ಜೈನರಿಗೆ ಅತ್ಯಂತ ಆರಾಧ್ಯವಾದಂಥ ಕೇಂದ್ರ. ಪಡುತಿರುಪತಿ ವೆಂಕಟರಮಣ ಮುಖಾಂತರ ಮತ್ತೊಂದು ರೀತಿಯಲ್ಲಿ ಅದೊಂದು ಭಕ್ತಾದಿಗಳಿಗೆ ಆಕರ್ಷಣೆಯಾದಂಥ ಕೇಂದ್ರ. ಗೊಮ್ಮಟೇಶ್ವರನ ಮುಖಾಂತರ ದೇಶದ ಎಲ್ಲ ಜನರನ್ನು ಆಕರ್ಷಣೆ ಮಾಡ್ತಾ ಇರುವಂಥ ಕೇಂದ್ರ. ಹತ್ತೂರು ಚರ್ಚಿನ ಮುಖಾಂತರ ಕ್ರೈಸ್ತ ಬಾಂಧವರಿಗೂ ಕೂಡ ಒಂದು ಒಳ್ಳೆಯ ಕೇಂದ್ರ ಅದು. ಸೊ ಪ್ರವಾಸಿಗರಿಗೆ ದೊಡ್ಡ ಪ್ರಮಾಣದಲ್ಲಿ ಬರಲಿಕ್ಕೆ ವಿಪುಲವಾದಂಥ ಅವಕಾಶಗಳಲ್ಲಿದೆ. ಅದನ್ನು ಸಮರ್ಥವಾಗಿ ಬಳಸ್ಕೊಂಡು ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರ ಜೊತೆಯಲ್ಲಿ ಪ್ರವಾಸೋದ್ಯಮದ ದೃಷ್ಟಿಯಿಂದ ದೇಶದಲ್ಲಿ ನಂಬರ್ 1 ಆಗಬೇಕು ಅನ್ನುವಂಥ ಹಿನ್ನೆಲೆಯಿಂದ ಬೇರೆ ಬೇರೆ ರೀತಿಯಂಥ ಆಲೋಚನೆಗಳನ್ನು ಮಾಡ್ತಾ ಇದ್ದೇವೆ. ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಪ್ರಯತ್ನಗಳು ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇದರೆಲ್ಲ ಯಶಸ್ವಿ ಆಗ್ತೀನಿ ಅಂತ ನಂಗೆ ಅನಿಸುತ್ತೆ. ಎರಡನೇದು, ಸಂಪತ್ತಿನ ದೃಷ್ಟಿಯಿಂದ ಕಾರ್ಕಳ ಅತ್ಯಂತ ಸಂಪತ್ತಿರುವಂಥ ಕ್ಷೇತ್ರ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವಂಥ ನಮ್ಮ ಕ್ಷೇತ್ರ ಇದು. ಆದರೆ ಇವತ್ತು ಮಳೆ ಕಡಿಮೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರನೋ ಅಥವಾ ಪರಿಸರ ಕಡಿಮೆ ಆಗ್ತಾ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ತೊಂದರೆಗಳು ಆಗ್ತಾಯಿದೆ. ಸೊ ನಮ್ಮ ಸಂಪತ್ತು ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಜಾಗೃತಿಗಳು ನಡೀತಾ ಇದೆ. ಅದು ಕೂಡ ಮುಂದಿನ 5 ವರ್ಷದಲ್ಲಿ 6 ವರ್ಷದಲ್ಲಿ ಒಂದು ಸ್ವರೂಪ ತಗೊಳ್ಬೋದು, ಮೂಲ ಕಾರ್ಕಳವಾಗಿ ಉಳ್ಕೊಳ್ಬೋದು ಅಂತ ನಂಗೆ ಅನಿಸುತ್ತೆ. ಸಂಪತ್ತು ಕಾರ್ಕಳದ ಯಾವುದೇ ಯುವಕ ನನಗಿಲ್ಲೇನೋ ವ್ಯವಸ್ಥೆಯ ಕಾರಣಕ್ಕೆ ತೊಂದರೆ ಆಗಿದೆ ಅನ್ನೋ ಕಾರಣಕ್ಕೆ ಆತ ಹೊರಗೆ ಹೋಗಬಾರ್ದು ಅಂತ ನನ್ನ ಆಸೆ. ಹೊರಗೆ ಹೋಗಬಾರ್ದು ಅಂತಂದರೆ ಉದ್ಯೋಗಕ್ಕೋಸ್ಕರ ಬೇರೆ ಕಡೆ ಹೋಗಲಿ, ಅದು ಇಲ್ಲೇನೋ ಭಾಳ ಇದೆ, ನಾನು ಕಾರ್ಕಳದಲ್ಲಿ ನಿಲ್ಲಿಸೋದಿಲ್ಲ ಅಂತ ಅನ್ನಿಸ್ಬಾರ್ದು ಯಾರಿಗೂ. ಸರ್, ಸಂಪತ್ತು ಅಂತ ಹೇಳುವಾಗ ಮಾನವ ಸಂಪನ್ಮೂಲ ಅಂತ ಹೇಳಿದ್ರೆ ಈಗ ಉದ್ಯೋಗ ಸೃಷ್ಟಿ ಮಾಡೋ ವಿಷಯದಲ್ಲಿ, ಆ ವಿಷಯದಲ್ಲಿ ಏನಾದರೂ ಯೋಚನೆ ಇದೆಯಾ? ಈಗ ನಾವು ಮಾಡ್ತಿದ್ದೇವೆ. ಹಿಂದೆ ನಾನು ಮೊದಲನೇ ಬಾರಿ ಶಾಸಕನಾಗಿದ್ದಾಗ ಇಲ್ಲೊಂದು ಕೈಗಾರಿಕೆಯನ್ನು ತರಬೇಕು ಅನ್ನೋಂಥ ಪ್ರಯತ್ನಗಳು ನಡೆದಿತ್ತು. ಆಗ ಸರ್ಕಾರ ಬಿದ್ದೋಯ್ತು, ನಂತರ ಅದನ್ನು ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಈಗ ನಾವು ಒಂದು ಕೈಗಾರಿಕಾ ವಲಯವನ್ನು 12 ಎಕರೆ ಜಾಗದಲ್ಲಿ ಮಾಡ್ತಾ ಇದ್ದೇವೆ. ಮೊದಲನೇ ಪ್ರಯತ್ನ ಶುರು ಮಾಡಿದ್ದೇವೆ. ಸಣ್ಣ ಸಣ್ಣ ಉದ್ಯಮಗಳಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಕಾರ್ಯಗಳು ನಡೀತಾ ಇದೆ. ಸ್ವಂತ ಉದ್ಯೋಗದಲ್ಲಿ ನಮ್ಮ ಯುವಕರು ಎದ್ದು ನಿಲ್ಲಬೇಕು ಅನ್ನುವಂಥದ್ದು ನಮ್ಮ ಕಡೆ ನಡೀತಾ ಸರ್, ಯುವಕರಿಗೆ ರಾಜಕಾರಣಕ್ಕೆ ಸೆಳೆಯೋದ್ರಲ್ಲಿ ತಮ್ಮ ಪಾತ್ರ ತುಂಬ ಇದೆ ಅಂತ ಕೇಳಿದ್ದೇನೆ. ಈಗ ತಾವು ಬೆಳೆಸಿರುವಂಥ ಒಂದು ಕೆಲವು ಯುವಕರನ್ನ ಹೆಸರು ತೆಗೆಯೋದಂತಾದರೆ ಯಾರ ಹೆಸರನ್ನು ತೆಗಿಲಿಕ್ಕೆ? ನನ್ನ ಜೊತೆಗೆ ನೀವು ಇದ್ರಿ ಸ್ವಲ್ಪ ದಿನ ನನ್ನನ್ನು ಬಿಟ್ಟು. ಅಲ್ಲ, ಯುವಕರು ದೊಡ್ಡ ಪ್ರಮಾಣದಲ್ಲಿ ವ್ಯವಸ್ಥೆಯ ಬದಲಾವಣೆಗೋಸ್ಕರ ರಾಜಕಾರಣಕ್ಕೆ ಬರಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ನಾನು ಎಲ್ಲ ಸಭೆಗಳಲ್ಲೂ ಕೂಡ ಹೇಳ್ತೇನೆ, ವ್ಯವಸ್ಥೆಯ ಬದಲಾವಣೆ ಆಗಬೇಕು ಅಂತೇಳಿ ಕೂಗಿದ್ರೆ ಸಾಲಿಕ್ಕಿಲ್ಲ. ಅಕ್ಷರಶಃ ರಾಜಕಾರಣಕ್ಕೆ ಬಂದು ವ್ಯವಸ್ಥೆಯ ಬದಲಾವಣೆಗಳಾಗುತ್ತೆ ಅಂತ. ನಮ್ಮಲ್ಲಿರುವಂಥ ಗ್ರಾಮ ಪಂಚಾಯಿತಿಯ ಸದಸ್ಯರು ಸುಮಾರು ಒಂದು 320-330 ಜನರಲ್ಲಿ 90% ಜನ 35 ವರ್ಷದ ಒಳಗಿನವರು. ನೀವು ನಂಬಲಿಕ್ಕಿಲ್ಲ, 35 ವರ್ಷದ ಒಳಗಿನವರು 90% ಜನ ಇದ್ದಾರೆ. ಇದು ನಾವು ಬಂದ ನಂತರ ಆಗಿರುವಂಥ ಬದಲಾವಣೆಗಳು. ಅಂದರೆ ಯುವಕರು ರಾಜಕಾರಣಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿಕೆ. ಮತ್ತು ಇಡೀ ರಾಜ್ಯದಲ್ಲಿ ಅತ್ಯಂತ ಕ್ರಿಯಾಶೀಲವಾದಂಥ ಯುವ ಮೋರ್ಚೆ ಯಾವುದು ಅಂತ ಕೇಳಿದ್ರೆ ಕಾರ್ಕಳದ ಯುವ ಮೋರ್ಚೆನೇ. ಹಿಂದೆ ನಮ್ಮ ಮಾವೀರ ಹೆಗ್ಡೆಯವರು ಅಧ್ಯಕ್ಷರಾಗಿದ್ದಾಗ ಯುವ ಮೋರ್ಚಾ ಚಟುವಟಿಕೆಗಳು, ಈಗ ನವೀನ್ ನಾಯಕರು ಯುವ ಮೋರ್ಚಾದ ಅಧ್ಯಕ್ಷರಾಗಿದ್ದಂಥ ಚಟುವಟಿಕೆಗಳು, ಈ ರೀತಿ ಸಾಕಷ್ಟು ಜನ ಯುವ ಮೋರ್ಚಾದ ಮುಖಾಂತರ ತಮ್ಮ ರಾಜಕೀಯದ ಭವಿಷ್ಯಗಳನ್ನು ಕಾಣ್ತಾ ಇದ್ದಾರೆ. ಮೊನ್ನೆ ನಡೆದಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲೂ ಕೂಡ 45 ದಾಟಿರೋ ನಮ್ಮ ಹತ್ರ ಕ್ಯಾಂಡಿಡೇಟೇ ಇಲ್ಲ. ಎಲ್ಲರೂ ಕೂಡ 40-35 ಒಳಗಿನವರೇ ನಮ್ಮ ಕ್ಯಾಂಡಿಡೇಟ್ಗಳು. ಅವ್ರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಹೇಳಿದ್ದೇನೆ, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಭೆಗಳು ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಸಭೆಗಳಲ್ಲಿ ಹೇಳಿದ್ದೇನೆ, ಸರ್ಕಾರದಿಂದ ಬರುವಂಥ ಅನುದಾನಗಳ ಸದ್ಬಳಕೆ ಅಷ್ಟೇ ನಮ್ಮದು ಕೆಲಸ ಅಲ್ಲ, ನಾವು ಯಾವುದ್ರಲ್ಲಾದರೂ ಒಂದರಲ್ಲಿ ಮಾಡೆಲ್ ಆಗಬೇಕು ಅಂತ. ಉದಾಹರಣೆಗೆ ಕುಡಿಯೋ ನೀರಿನ ವಿಷಯದಲ್ಲಿ ನಮ್ಮ ಗ್ರಾಮದ ಮಾಡೆಲ್ ಮಾಡ್ಬೋದಾ? ಸೋಲಾರ್ ವಿಷಯದಲ್ಲಿ ನಮ್ದು ಏನಾರು ಮಾಡೆಲ್ ಮಾಡ್ಬೋದಾ? ಸ್ವಚ್ಛ ಗ್ರಾಮದ ವಿಷಯದಲ್ಲಿ ನಮ್ದು ಏನಾರು ಮಾಡೆಲ್ ಮಾಡ್ಬೋದಾ? ತ್ಯಾಜ್ಯ ವಿಲೇವಾರಿನಲ್ಲಿ ನಮ್ಮ ಗ್ರಾಮವನ್ನು ಮಾಡೆಲ್ ಮಾಡ್ಬೋದಾ? ಈ ರೀತಿ 10 ಉದಾಹರಣೆಗಳನ್ನು ಜನಪ್ರತಿನಿಧಿಗಳಿಗೆ ಕೊಟ್ಟಿದ್ದೇವೆ. ಅವರವರ ಸ್ವಭಾವಕ್ಕೆ ತಕ್ಕಂತೆ, ಅವರವರ ಭೌಗೋಳಿಕ ಪ್ರದೇಶಕ್ಕೆ ತಕ್ಕಂತೆ ಆಯಾ ಗ್ರಾಮಗಳನ್ನು ಒಂದು ಮಾಡೆಲ್ ಮಾಡಬೇಕು ಅಂತ ವಿನಂತಿ ಮಾಡಿದ್ದೇವೆ. ಎಷ್ಟು ಜನ ತೊಗೊಳ್ತಾರೋ ತೊಗೊಳ್ಳಿ, ಎಷ್ಟು ಜನ ಮಾಡ್ತಾರೋ ಮಾಡಲಿ, ಅವ್ರಿಗೆ ಬಿಟ್ಟಿದ್ದು. ಖಂಡಿತ ಸರ್. ಮತ್ತೊಮ್ಮೆ ಇನ್ನೊಂದು ಪರ್ಸನಲ್ ಕ್ವಶನ್. ನಿಮ್ಮ ಅರ್ಧಾಂಗಿ ಅಂತ ಹೇಳಿದ್ರೆ ನಿಮ್ಮ ಬೆಟರ್ ಹಾಫ್ ಅಂತ ಹೇಳ್ತೀವಿ, ಅವರು ಅತಿ ಹೆಚ್ಚು ಕಂಪ್ಲೇಂಟ್ ಮಾಡೋ ವಿಷಯ ಏನು ನಿಮ್ಮ ಬಗ್ಗೆ? ನೀನು ನನ್ನ ಜೊತೆಗೆ ಇರೋದಿಲ್ಲ ಅಂತ, ನೀವು ನಮಗೆ ಸಮಯ ಕೊಡೋದಿಲ್ಲ ಅಂತ. ನನ್ನ ಮೊದಲನೇ ಹೆಂಡತಿ BJP, ಎರಡನೇ ಹೆಂಡತಿ ಪ್ರಿಯಾಂಕಾ. ಅವ್ರು ಅದನ್ನು ಒಪ್ತಾರಾ? ಅವ್ರು ಒಪ್ಲಿಕ್ಕಿಲ್ಲ, ಅದನ್ನ ನನ್ನ ಪರಿಸ್ಥಿತಿ ಅದು. ಎಸ್ ಸರ್. ಈಗ ಕೊನೆಯದಾಗಿ ಇವತ್ತಿನ ಯುವಕರಿಗೆ ತಾವೇನಾದರೂ ಒಂದು ಸಂದೇಶ ಕೊಡಬೇಕಂತಾದರೆ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಯಾವುದೇ ಸಂದರ್ಭದಲ್ಲಿ ನಿರಾಶೆ ಆಗಬೇಡಿ ಅಂತ ನಾನು ಯುವಕರಿಗೆ ಹೇಳುವಂಥದ್ದು.
ವ್ಯವಸ್ಥೆಗಳು ಅವತ್ತು ರಾಜರ ಕಾಲದಿಂದ ಹಿಡಿದು ಇವತ್ತಿನ ತನಕ ಹಿಂಗೆ ಇರುತ್ತೆ. ಹ್ಮ್. ಯಾವ್ದಾದ್ರು ಒಬ್ಬರೊಬ್ಬರು ಬದಲಾವಣೆಗಳನ್ನು ಮಾಡಿದ್ದಾರೆ. ಎಲ್ಲೂ ಕೂಡ ನಿರಾಶೆಗಳನ್ನಾಗಬೇಡಿ ಹ್ಮ್. ಮತ್ತು ರಾಜಿ ಮಾಡ್ಕೋಬೇಡಿ ಆ ವಿಷಯದಲ್ಲೂ. ಹ್ಮ್. ನಿಮ್ಮ ತನ ಏನಿದೆ ಅದನ್ನು ತೋರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿ. ನಾನು ಯುವಕರಿಗೆ ಅತ್ಯಂತ ವಿನಂತಿ ಮಾಡೋದು, ಇವತ್ತು ನಮಗೆ ನೇತೃತ್ವದ ಕೊರತೆ ಇದೆ, ದೊಡ್ಡ ಪ್ರಮಾಣದಲ್ಲಿ ನೇತೃತ್ವದ ಕೊರತೆ ಇದೆ. ಇವತ್ತು ಬಾಲಂಗೋಚಿಗಳಾಗುವಂಥವರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ ನಮ್ಮ ಹತ್ರ. ಹಾಗಾಗಿ ನಾನು ಅವ್ರ ಫಾಲೋವರು, ನಾನು ಇಂಥವರ ಬಾಲಂಗೋಚಿ, ನಾನು ಇಂಥವ್ರನ್ನ ಜೊತೆಗೆ ಇದ್ದೀನಿ ಅನ್ನೋಂಥವ್ರು ತುಂಬ ಜನ ಇದ್ದಾರೆ. ನಾನು ಇಂಥೊಂದು ಜನ ಜೊತೆ ಇದ್ದೀನಿ ಅನ್ನಲಿಕ್ಕಿಂತ ಹೆಚ್ಚಾಗಿ ನಾನು ನೇತೃತ್ವ ಕೊಟ್ಟಿದ್ದೀನಿ ಅನ್ನುವಂಥ ಯುವಕರು ನನ್ನ ಹತ್ರ ಬರಬೇಕು. ಇವತ್ತು ಸಾಕಷ್ಟು ಕ್ಷೇತ್ರಗಳು ನಮ್ಮ ಹತ್ರ ಇದೆ, ಬರೀ ರಾಜಕಾರಣ ಮಾತ್ರ ಅಲ್ಲ, ತುಂಬ ಕ್ಷೇತ್ರಗಳು ನಮ್ಮ ಕಣ್ಣು ಮುಂದೆ ಕಾಣುತ್ತೆ. ಹಾಗಾಗಿ ನಿರಾಶೆ ಆಗಬೇಡಿ, ವ್ಯವಸ್ಥೆ ಹಿಂಗಿದೆ ಅಂತ ನಿರಾಶೆ ಆಗಬೇಡಿ. ಒಬ್ಬ ಮೋದಿ ಕರೆಯನ್ನು ಕೊಟ್ಟಾಗ 1.5 ಕೋಟಿ ಜನ ಗ್ಯಾಸ್ ಬಿಟ್ಟು ಕೊಟ್ಟಿದ್ದಾರೆ ಅಂತಾದರೆ ಈ ರೀತಿಯಾದಂಥ ಮನಸ್ಸುಗಳು ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಇದೆ. ವ್ಯವಸ್ಥೆಯ ಬದಲಾವಣೆಗೆ ಜನ ರೆಡಿ ಇದ್ದಾರೆ. ಆ ಬದಲಾವಣೆ ನಮ್ಮಿಂದ ಆರಂಭ ಆಗಬೇಕು ಅಂತ ನಮಗೆ ಅನ್ನಿಸ್ಬೇಕು. ಆ ಬದಲಾವಣೆಯನ್ನು ಮಾಡಲಿಕ್ಕೆ, ನೇತೃತ್ವವನ್ನು ಕೊಡಲಿಕ್ಕೆ ಇವತ್ತಿನ ಯುವ ಸಮುದಾಯ ಸಾಮಾಜಿಕ ಚಟುವಟಿಕೆಗಳಿಗೆ ಮುಂದೆ ಬರಬೇಕು ಅಂತ ನನ್ನ ವಿನಂತಿ. ಎಸ್ ವೀಕ್ಷಕರೇ, ನಮ್ಮೊಂದಿಗಿದ್ದರು ಅತಿ ಕಿರಿಯ ವಯಸ್ಸಿನಲ್ಲಿ MLA ಆದವರು, ನಮ್ಮ ಈ ಪ್ರದೇಶದ MLA ಆದವರು ಶಾಸಕರಾದಂಥ ಸುನಿಲ್ ಕುಮಾರ್ ಅವರು. VIP ಲಾಂಜಲ್ಲಿ ಮತ್ತೊಂದು VIP ಯೊಂದಿಗೆ ಪುನೊಂದು ಸಂಚಿಕೆಯಲ್ಲಿ ನಿಮ್ಮ ನಡುವೆ ಬರಲಿದ್ದೇನೆ. ಧನ್ಯವಾದಗಳು.